ಆಗಸ್ಟ್ 15 ಅಂದರೆ ಏನು ಅಂತ ಸಾಮಾನ್ಯ ಇವತ್ತು ಮಕ್ಕಳ ಹತ್ರ ಕೇಳಿದರೆ ಭಾರಿ ಸಂತೋಷದ ದಿನ, ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಈ ಸ್ವತಂತ್ರದ ಹಿಂದಿನ ದಿನ ಏನು ಅದು ಗೊತ್ತಿಲ್ಲ ನಮಗೆ. ಅದನ್ನು ನಮ್ಮಿಂದ ಪೂರ್ತಿ ಮರೆಮಾಚುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಬಂತು. ಇವತ್ತಿನ ದಿನ 76 ವರ್ಷಗಳ ಹಿಂದೆ ಒಂದು ಅತ್ಯಂತ ದುಃಖದಾಯಕವಾದಂಥ ಅತ್ಯಂತ ನೋವಿನ ಒಂದು ಸಂಗತಿ ನಡೆಯಿತು. ಸಾವಿರಾರು ವರ್ಷದಿಂದ ಈ ದೇಶವನ್ನು ಕರ್ಮಭೂಮಿ, ದೇವಭೂಮಿ, ವೇದಭೂಮಿ, ಪುಣ್ಯಭೂಮಿ, ಮಾತೃಭೂಮಿ ಅಂತ ಆರಾಧನೆ ಮಾಡಿಕೊಂಡು ಬಂದಂಥ ಜನ ನಾವು. ಆದರೆ ಇವತ್ತಿನ ರಾತ್ರಿ ಆ ತಾಯಿಯ ಭುಜಗಳನ್ನು ಕತ್ತರಿಸಿದಂಥ ದಿನ. ಲಕ್ಷ ಲಕ್ಷ ಜನರನ್ನು ಹತ್ಯೆ ಮಾಡಿದಂಥ ದಿನ. ಲಕ್ಷ ಲಕ್ಷ ಜನ ತಾಯಿಯಂದ್ರ ಮೇಲೆ ಅತ್ಯಾಚಾರ ಮಾಡಿದಂಥ ದಿನ. ಲಕ್ಷ ಲಕ್ಷ ಜನ ಹಿಂದೂಗಳನ್ನು ಮತಾಂತರ ಮಾಡಿದಂಥ ದಿನ. ಕೋಟಿ ಕೋಟಿ ಹಸುಗಳನ್ನು ಕತ್ತರಿಸಿದಂಥ ದಿನ. ಸಾವಿರ ಸಾವಿರ ದೇವಸ್ಥಾನಗಳನ್ನು ಪುಡಿ ಮಾಡಿದಂಥ ದಿನ. ಯಾರು ಕನಸಿನಲ್ಲಿ ಯೋಚನೆ ಮಾಡಿರ್ಲಿಕ್ಕಿಲ್ಲ ಇಂಥ ಒಂದು ದುರ್ದೈವದ ದಿನ ಬರುತ್ತೆ ಅಂತ. ಜಗತ್ತಿನ ಇತಿಹಾಸ ನೋಡಿದರೆ 2 ಮಹಾಯುದ್ಧಗಳಾಗಿದೆ. 2 ಮಹಾಯುದ್ಧಗಳಲ್ಲಿ ಎಷ್ಟು ಲಕ್ಷ ಜನ ಸತ್ತರೋ ಅದಕ್ಕಿಂತ 2 ಪಟ್ಟು ಹೆಚ್ಚು ಜನ ಈ ಸಂದರ್ಭದಲ್ಲಿ ಸತ್ತರು ಅಂತ ವರದಿ ಬರುತ್ತೆ. ಆದರೆ ಇದು ಏಕದಮ್ಮ 14ರ ರಾತ್ರಿ ನಡೆದು ಹೋಯ್ತಾ ಇದು? ಹಾಗೆ ಆಗಲಿಲ್ಲ. ಈ ದೇಶ 1000 ವರ್ಷದಿಂದ ಗುಲಾಮಗಿರಿಯಲ್ಲಿತ್ತು. ಗಜನಿ ಮಹಮ್ಮದನ ಕಾಲದಿಂದ ಮೌಂಟ್ ಬ್ಯಾಟನ್ನ ಕಾಲದವರೆಗೆ ಒಂದು 750 ವರ್ಷ ಮುಸಲ್ಮಾನರು, ಒಂದು 250 ವರ್ಷ ಕ್ರಿಶ್ಚಿಯನ್ರು ನಮ್ಮ ದೇಶವನ್ನು ಆಳಿದರು. ಆಳಿದಾಗ ನಮಗೇನು ಹೇಳ್ತಾ ಇದ್ದರು? ಇವತ್ತು ಪಾಠದಲ್ಲಿ ಏನು ಹೇಳಿದ್ರು? ಯಾಕೆ ಅವರು ಬಂದರು ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಸಂಪತ್ತಿತ್ತು, ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತ. ಸಂಪತ್ತನ್ನು ಲೂಟಿ ಮಾಡಿ ಹೋಗಬೇಕಾಗಿತ್ತಲ್ಲ ಅವರು ಹೋಗಲಿಲ್ಲ. ಅವ್ರು ಇಲ್ಲೇ ಕೂತ್ಕೊಂಡ್ರು, ಅಧಿಕಾರ ಸ್ಥಾಪನೆ ಮಾಡಿದರು. ಅಷ್ಟಾದರೂ ನಿಲ್ಲಬೇಕಾಗಿತ್ತಲ್ಲ, ಅಷ್ಟು ನಿಲ್ಲಿಲ್ಲ ಅವರು. ಅವರ ಮೂಲ ಉದ್ದೇಶ ಇದ್ದದ್ದೇ ಬೇರೆ. ಇಲ್ಲಿ ಬಂದಂಥ ಎಲ್ಲ ಮುಸಲ್ಮಾನ್ ರಾಜರು ಯಾರಿದ್ದರೋ ಅವರೆಲ್ಲರೂ ಯೋಚನೆ ಮಾಡಿದ್ದು ಈ ದೇಶವನ್ನು ಮುಸಲ್ಮಾನ ಮಾಡಿದೆ ಹೇಗೆ ಅಂತ. ಯಾರ್ಯಾರು ಕ್ರಿಶ್ಚಿಯನ್ರು ಬೇರೆ ಬೇರೆ ದೇಶದಿಂದ ಇಲ್ಲಿ ಬಂದರೋ ಅವರೆಲ್ಲರೂ ಯೋಚನೆ ಮಾಡಿದ್ರು ಇದನ್ನು ಕ್ರಿಶ್ಚಿಯನ್ ಲ್ಯಾಂಡ್ ಮಾಡೋದು ಹೇಗೆ ಅಂತ. 1000 ವರ್ಷದಲ್ಲಿ ಈ ರೀತಿಯ ಹೋರಾಟಗಳು ಅವರ ಕಡೆಯಿಂದ. ಆದರೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ ಅಂತೇನಿಲ್ಲ. ನಾವೇನೋ ಸೋತು ಸುಣ್ಣಾಗಿ ನಾವು ಅವರ ಕಾಲು ತೊಳೆದು ಅದನ್ನೇ ತೀರ್ಥ ಅಂತ ಕುಡಿದೆವು ಅಂತ ಹೇಳುವಂಥ ಇತಿಹಾಸ ನಮ್ಮ ದೇಶದಲ್ಲಿ ಇರಲಿಲ್ಲ. ಅದರ ವಿರುದ್ಧ ಭಾರಿ ದೊಡ್ಡ ಹೋರಾಟ ನಡೀತು. ಅದು ರಾಣಾ ಪ್ರತಾಪ್ ಇರ್ಬೋದು, ಗುರುಗೋವಿಂದ ಸಿಂಹ ಇರ್ಬೋದು, ಕೃಷ್ಣದೇವರಾಯ ಇರ್ಬೋದು, ಛತ್ರಸಾಲ್ ಇರ್ಬೋದು. ಜಗತ್ತಿನ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳು ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಇತಿಹಾಸ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಅದು ಝಾನ್ಸಿ ರಾಣಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅಥವಾ ನಮ್ಮ ಕರಾವಳಿ ಹಬ್ಬಕ್ಕ ಇರ್ಬೋದು. ಇವತ್ತಿನ ಯಾವುದೇ ಸರ್ಟಿಫಿಕೇಟ್ ಇಲ್ಲದಂಥ, ಅಂದರೆ ಶಾಲೆಗೆ ಹೋಗೋದಂತ, ಇವತ್ತು ಶಾಲೆಗೆ ಹೋಗೋದ್ರೆ ಅನ್ಪಡ್ ಅಂತ ಹೇಳ್ತೇವೆ, ಅವಿದ್ಯಾವಂತ ಅಂತ ಹೇಳ್ತೇವೆ, ಅಜ್ಞಾನಿ ಅಂತ ಹೇಳ್ತೇವೆ. ಅಂಥ ರೀತಿಯ ಒಬ್ಬಳು ಹೆಣ್ಣು ಮಗಳು. ಅದ್ಭುತವಾಗಿದೆ ಅವಳ ಕಥೆ. ಚಿತ್ರದುರ್ಗ ಕೋಟೆಯನ್ನು ರಾಜ ಆಳ್ತಾ ಇದ್ದ. ಅದರ ಕಾವಲುಗಾರನಾಗಿ ಒಬ್ಬ ವ್ಯಕ್ತಿಯನ್ನು ನೇಮಿಸಿದ್ದ. ಕಾವಲುಗಾರ ಒಂದು ದಿವಸ ಬಂದಾಗ ಅವನ ಹೆಂಡತಿ ಅಡಿಗೆ ಮಾಡಿ ಇಟ್ಟಿದ್ಲು. ಅದಕ್ಕೋಸ್ಕರ ಅವನಿಗೆ ಬಡಿಸಿದ್ಲು. ಅವನು ಊಟ ಮಾಡ್ತಾ ಇದ್ದ. ಆ ಹೊತ್ತಿನಲ್ಲಿ ಇವಳು ಹೊರಗೆ ಬರಬೇಕಾದ್ರೆ ಮುಸಲ್ಮಾನ್ ಸೈನ್ಯ ಒಳಗೆ ಬರ್ತಾ ಇದೆ. ಕೋಟೆ ಒಳಗೆ ನುಗ್ಗಿ ಬರ್ತಾ ಇದೆ. ರಾಜನ ಮೇಲೆ ಇಂಥ ವಿಶ್ವಾಸ, ನಾವು ಅವನಿಗೆ ಭರವಸೆ ಕೊಟ್ಟಿದ್ದೇವೆ, ಅದಕ್ಕೋಸ್ಕರ ಇವಳು ಏನು ಮಾಡಬೇಕಂತ ಗೊತ್ತಾಗಲಿ ಸೀದಾ ಒಳಗೆ ಓಡಿದ್ವಿ. ಗಂಡನಿಗೆ ಹೇಳಬೇಕಲ್ಲ ಈ ವಿಷಯ ಅಂತ. ಗಂಡನಿಗೆ ಹೇಳಬೇಕು ಅಂತ ಹೇಳಿದಾಗ ಗಂಡ ಇನ್ನೂ ಊಟ ಮಾಡ್ತಾನೆ ಇದ್ದ. ನಮ್ಮ ಸಂಸ್ಕೃತಿ ಊಟ ಮಾಡುವಾಗ ಯಾರನ್ನು ಎಬ್ಬಿಸಬಾರ್ದು ಅಂತ. ಅದಕ್ಕೋಸ್ಕರ ಹೊರಗೆ ಬಂದ್ಲು. ಅದರ ರಕ್ಷಣೆ ಮಾಡಬೇಕು. ಯಾರು ರಕ್ಷಣೆ ಮಾಡೋದು? ಅದಕ್ಕೆ ನಾನೇ ರಕ್ಷಣೆ ಮಾಡ್ತೇನೆ ಅಂತ ಸೀರೆ ಸರಕನ್ನು ಕಟ್ಟಿ ಅಲ್ಲೇ ಇದ್ದಂಥ ಒಂದು ಒನಕೆಯನ್ನು ಹಿಡ್ಕೊಂಡು 100 ಜನ ಆ ಮುಸಲ್ಮಾನ್ ಸೈನಿಕರನ್ನು ಕೊಂದಲವಳು ಅಂತ ಕತೆ ಹೇಳುತ್ತೆ.
ಈ ರೀತಿ ನೂರಾರು ಜನ ತಾಯಂದರು ನಮ್ಮ ದೇಶಕ್ಕೆ ಹೋರಾಟ ಮಾಡಿದಂಥ ಇತಿಹಾಸ ಇನ್ನು ಯಾವುದೇ ದೇಶದಲ್ಲಿ ಇಲ್ಲದಂಥ ಇತಿಹಾಸ ಇದೆ. ಬರೀ ಸೋಲಿನ ಇತಿಹಾಸ ಅಲ್ಲ ನಮ್ಮ 1000 ವರ್ಷದಲ್ಲಿ ಹಿಂದೂಗಳದ್ದು, ಅದೆಲ್ಲರೂ ಹೋರಾಟ ಮಾಡಿದಂಥ ಇತಿಹಾಸ, ಹೋರಾಟದ ಇತಿಹಾಸ ನಮ್ಮದು. ಏರುಪೇರುಗಳು ಆಗಿರ್ಬೋದು, ಆದರೂ ಹೋರಾಟ ಮಾಡ್ತಾನೆ ಬಂದೆವು. ಆದರೆ ಕೊನೆಯ ಹಂತದಲ್ಲಿ ಏನಾಯಿತು, ಬ್ರಿಟಿಷರ ಆಳ್ವಿಕೆ ಇದ್ದಾಗ 1906ರಲ್ಲಿ ಮುಸಲ್ಮಾನರನ್ನೆಲ್ಲ ಒಟ್ಟು ಸೇರಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಮುಸ್ಲಿಂ ಲೀಗ್ ಪ್ರಾರಂಭ ಆಯಿತು. ಮುಸ್ಲಿಂ ಲೀಗು ಎಲ್ಲ ಮುಸಲ್ಮಾನರನ್ನು ಒಟ್ಟು ಸೇರಿಸ್ತಾ ಬಂತು. 1940ರಲ್ಲಿ ಅಲ್ಲಿವರೆಗೆ ಬೇರೆ 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 ಬೇಡಿಕೆಗಳನ್ನು ನೀಡ್ತಾ ಬಂದರು. ಕಾಂಗ್ರೆಸ್ ಪಕ್ಷ ಯಾವುದಿತ್ತೋ ಅದೆಲ್ಲವನ್ನು ಅವರಿಗೆ ಒಪ್ಪಿಸ್ತಾ ಬಂತು. ಯಾಕೆ ಒಪ್ಪಿಸ್ತಾ ಬಂತು ಅಂತ ಕೇಳಿದರೆ, ಒಂದು ಮಾನಸಿಕತೆ ಬದಲಾಗಿತ್ತು. ಬ್ರಿಟಿಷರು ಮುಸಲ್ಮಾನರನ್ನು ಕರೆದರು, ಅದರ ನಾಯಕರನ್ನು ಕರೆದು ಹೇಳಿದರು, ಅಲ್ಲದೆ ನಿಮಗೆ ಸ್ವಾತಂತ್ರ್ಯ ಬೇಕಲ್ವಾ? ಹೌದು. ಅಲ್ಲ, ಸ್ವಾತಂತ್ರ್ಯ ಬೇಕು ಅಂತ ಹೇಳಿದರೆ ಆ ಹಿಂದೂಗಳ ಜೊತೆಯಲ್ಲಿ ಯಾಕೆ ಸೇರ್ತಾ ಇದ್ದೀರಾ? ನೀವು ಬಾಬರ, ಅಕ್ಬರ, ಹುಮಾಯೂನ, ಔರಂಗಜೇಬ ಅಂಥ ಶ್ರೇಷ್ಠ ರಾಜ ಮಹಾರಾಜ ಚಕ್ರವರ್ತಿಯವರ ವಂಶದವರು, ನೀವು ಅವರೊಟ್ಟಿಗೆ ಸೇರ್ಕೊಂಡು ಬರೋದಾ? ನೀವು ಅವರ ಜೊತೆಯಲ್ಲಿ ಸೇರಬೇಡಿ, ನೀವಾಗೆ ಬನ್ನಿ, ನಾವು ನಿಮಗೆ ಸ್ವಾತಂತ್ರ್ಯ ಕೊಡ್ತೇವೆ. ಅಲ್ಲಿವರೆಗೆ ಖುಷಿ ಆಯ್ತು. ಅದಕ್ಕೋಸ್ಕರ ಮುಸಲ್ಮಾನರು ಮತ್ತೆ ಒಂದೇ ಕಡೆಗೆ ಸೇರಲಿಕ್ಕೆ ಪ್ರಾರಂಭ ಮಾಡಿದರು. ಒಡೆದಾಡುವ ನೀತಿ ಬ್ರಿಟಿಷರದ್ದು. ಅದಕ್ಕೋಸ್ಕರ ಹಿಂದೂಗಳ ನಾಯಕರು ಯಾರಿದ್ದಾರೆ ಅಂಥ ನಾಯಕರನ್ನು ಕರೆದರು. ಅವ್ರು ಹೇಳಿದ್ರು, ನಿಮಗೆ ಸ್ವಾತಂತ್ರ್ಯ ಬೇಕಲ್ವಾ? ಹೌದು. ಸ್ವಾತಂತ್ರ್ಯ ಬೇಕಾದ್ರೆ ನೀವು ಸ್ವಾತಂತ್ರ್ಯ ಪಡೆಯೋದಾಗಿ, ನೀವು ಹೇಳಿ ಕೇಳಿ ಹೇಡಿಗಳು, ನೀವು 1000 ವರ್ಷದಲ್ಲಿ ನೀವು ಗೆದ್ದ ಇತಿಹಾಸನೇ ಇಲ್ಲ. ಅದಕ್ಕೆ ಸರಿಯಾಗಿ ಮಹಾತ್ಮ ಗಾಂಧೀಜಿಯವರು ಒಂದು ದೇಶದಾದ್ಯಂತ ಒಂದು ಪರ್ಯಟನೆ ಮಾಡಿದರು. ಆ ಪರ್ಯಟನೆಯ ನಂತರ ಅವರು ಸಭೆಯಲ್ಲಿ ಹೇಳಿರುವಂಥದ್ದು ಏನು ಅಂತ ಕೇಳಿದರೆ, ಈ ದೇಶದಲ್ಲಿರುವಂಥವ್ರು ಮುಸಲ್ಮಾನರೆಲ್ಲ ಹೋರಾಟಗಾರರು, ಹಿಂದೂಗಳೆಲ್ಲ ಕವರ್ಸ್, ಅವರು ಹೇಡಿಗಳು ಅಂತ ಹೇಳಿಕೆಯನ್ನು ಕೊಟ್ಟರು. ಇದು ಇನ್ನಷ್ಟು ಹಿಂದೂಗಳಲ್ಲಿ ಧೈರ್ಯವನ್ನು ಕುಗ್ಗಿಸಿತು. ಆ ಸಂದರ್ಭದಲ್ಲೇ ಬ್ರಿಟಿಷರು ಅವರು ಹೇಳಿರುವಂಥದ್ದು, ನೀವು 1000 ವರ್ಷದ ಇತಿಹಾಸದಲ್ಲಿ ನೀವು ಗೆದ್ದ ಇತಿಹಾಸದಲ್ಲಿ ಬರೀ ಸೋಲಿನ ಇತಿಹಾಸ. ಅದಕ್ಕೋಸ್ಕರ ನಿಮಗೆ ಸ್ವಾತಂತ್ರ್ಯ ಬೇಕು ಅಂತ ಆದರೆ ನೀವು ಮುಸಲ್ಮಾನರ ಜೊತೆಗೆ ಸೇರಿಸಿಕೊಂಡು, ಅವರು ಹೋರಾಟಗಾರರು, ಅವರ ಜೊತೆ ಸೇರಿಕೊಂಡು ಬನ್ನಿ. ಮುಸಲ್ಮಾನರೆಲ್ಲರೂ ಹಿಂದೂಗಳನ್ನು ಬಿಟ್ಟು ಮುಸ್ಲಿಂ ಲೀಗಿನ ಹೆಸರಿನಲ್ಲಿ ಒಟ್ಟಾಗಲಿಕ್ಕೆ ಹೊರಟ್ರೆ, ಹಿಂದೂಗಳು ಮುಸಲ್ಮಾನರನ್ನು ಬನ್ನಿ ನಾವು ಒಟ್ಟಾಗಿ ಸೇರೋಣ ಅಂತ ಹೇಳುವಂಥ ಹಿಂದೂ ಮುಸ್ಲಿಂ ಅಂತ ಹೇಳುವಂಥ ಬಾಯಿ ಹೇಳುವಂಥ ಶಬ್ದ ಆ ಬಗೆದಿಂದ ಬಂತು. ಮುಸಲ್ಮಾನರ ಬೇಡಿಕೆ ಹೆಚ್ಚಾಗ್ತಾ ಬಂತು. ಕಾಂಗ್ರೆಸ್ ಅನಿವಾರ್ಯ ಆ ಬೇಡಿಕೆಗಳಿಗೆಲ್ಲ ಒಪ್ತಾ ಬಂತು. ಬ್ರಿಟಿಷರಿಗೆ ಭಾರಿ ಖುಷಿ ಆಯಿತು. ಅದರ ಪರಿಣಾಮ ಮುಂದಿನ ದಿನದಲ್ಲಿ ನಾವು ಕಂಡಿರುವಂಥದ್ದು ದೇಶ ವಿಭಜನೆಗೆ 3 ಶಕ್ತಿಗಳು ಕಾರಣ. ಒಂದು, ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗೋದು ನಿಶ್ಚಯ ಆಗಿತ್ತು. ಬಿಟ್ಟು ಹೋಗಬೇಕಾದ್ರೆ ನಾನು ಹೇಗೆ ಹೋಗಬೇಕು ಅಂತ ಕೇಳಿದರೆ, ಈ ದೇಶವನ್ನು ಅತ್ಯಂತ ದುರ್ಬಲವನ್ನಾಗಿ ಮಾಡಿ ಹೋಗಬೇಕು ಅಂತ ಯೋಚನೆ ಮಾಡಿದರ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ವಿಭಜನೆ ಅನಿವಾರ್ಯ ಭಾಗ ಆಗಿತ್ತು. ಮುಸಲ್ಮಾನರಿಗೆ ತನಗೆ ಬೇರೆ ದೇಶ ಬೇಕು, ಅದಕ್ಕೋಸ್ಕರ ದೇಶ ವಿಭಜನೆ ಆಗಲೇಬೇಕು ಅಂತ ಹೇಳುವಂಥ ಹುನ್ನಾರ ಅವ್ರದ್ದಿತ್ತು. ಕಾಂಗ್ರೆಸ್ನವ್ರದ್ದೇನಿತ್ತು ಅಂತ ಕೇಳಿದರೆ, ಎಷ್ಟು ವರ್ಷ ಮಾರೇನ ನಾವು ಹೋರಾಟ ಮಾಡೋದು, ವಯಸ್ಸಾಗಿದೆ, ಇವತ್ತಲ್ಲರ ನಾಳೆ ನಾವು ಎಷ್ಟು ಶೀಘ್ರವಾಗಿ ನಮಗೆ ಅಧಿಕಾರವನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ, ಅದಕ್ಕೋಸ್ಕರ ಏನು ಬೇಕಾದರೂ ಆಗಲಿ ನಮಗೆ ಅಧಿಕಾರ ಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥ ಕಾಂಗ್ರೆಸ್. ಅವತ್ತು ಅದೇ ಕಾಂಗ್ರೆಸ್, ಇವತ್ತು ಅದೇ ಕಾಂಗ್ರೆಸ್ ನಾವು ಕಾಣ್ತಾ ಇರುವಂಥದ್ದು. ಯಾಕೆ ಇದು 1940ರಲ್ಲಿ ಮುಸ್ಲಿಂ ಲೀಗ್ ಒಂದು ಘೋಷಣೆಯನ್ನು ಹೇಳಿದೆ, ನಾವು ಇಲ್ಲಿದ್ದಂಥ ಹಿಂದೂಗಳ ಜೊತೆಯಲ್ಲಿ ಇರೋಲ್ಲ, ನಮಗೆ ಬೇರೆಯೇ ಒಂದು ರಾಷ್ಟ್ರ ಕೊಟ್ಟುಬಿಡಿ, ಇದು ಅಪವಿತ್ರ, ಅದಕ್ಕೋಸ್ಕರ ಪವಿತ್ರವಾದ, ಪಾಕ್ ಅಂದರೆ ಪವಿತ್ರ ಅಂತ ಅವರ ಭಾಷೆಯಲ್ಲಿ, ಅದಕ್ಕೋಸ್ಕರ ನಮಗೆ ಪವಿತ್ರವಾದಂಥ ಭೂಮಿ ಬೇಕು, ಅದಕ್ಕೆ ಪಾಕಿಸ್ತಾನ ನಮಗೆ ಕೊಡಿ ಅಂತ ಬೇಡಿಕೆಯನ್ನಿಟ್ಟರು. ಅವರು ಬೇಡಿಕೆಯನ್ನು ಇಡ್ತಾ ಜೋರಾಗಿ ಬಂತು. ಆ ಸಂದರ್ಭದಲ್ಲಿ ಕೆಲವರು ಗಾಂಧೀಜಿಯವರನ್ನು ಪ್ರಶ್ನೆ ಮಾಡಿದರು. ಗಾಂಧೀಜಿಯವರ ಹತ್ರ ಹೇಳಿದರು, ಗಾಂಧೀಜಿಯವರೇ ಒಂದು ಮಾತು ಕೇಳಿ ಬರ್ತಾ ಉಂಟು, ಭಾರತ ತುಂಡಾಗ್ತದೆ ಅಂತ ಹೌದಾ ಅಂತ. ಗಾಂಧೀಜಿಯವರು ಹೇಳಿದರು, ಭಾರತ ತುಂಡು ಮಾಡಿದ್ರೆ ಮೊದಲು ನನ್ನ ದೇಹವನ್ನು ತುಂಡು ಮಾಡಲಿ ಅಂತ ಜೋರಾಗಿ ಹೇಳಿದರು. ಅದಾದ ಮೇಲೆ ನೆಹರು ಅವರವ್ರ ಹತ್ರ ಹೋದರು, ಕೇಳಿದರು, ಹೀಗೆ ತುಂಡಾಗುತ್ತೆ ಅಂತ ಒಂದು ಸುದ್ದಿ ಬರ್ತಾ ಇದೆ, ಏನು? ಇಟ್ಸ್ ಎ ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್,
ಒಂದು ಮೂರ್ಖತನದ ಪರಮಾವಧಿ ಇದು. ಆಗಲ್ಲ ಹಾಗೆ. ರಾಜೇಂದ್ರ ಪ್ರಸಾದರ ಹತ್ರ ಹೋದರು, ಅವರು ಆವಾಗ ಜೈಲಿನಲ್ಲಿದ್ದರು. ಅವರು ಹೇಳಿದ್ರೆ ಸಾಧ್ಯನೇ ಇಲ್ಲ, ಇದು ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇದು ಒಂದೇ ದೇಶ, ತುಂಡಾಗಲಿ ಸಾಧ್ಯನೇ ಇಲ್ಲ. ಪರಿಸ್ಥಿತಿನ ಅವಲೋಕನ ಮಾಡಲಿಲ್ಲ. ಇವರ ಕಣ್ಣೆದುರಿನಲ್ಲೇ ದೇಶ ತುಂಡಾಯಿತು. ದೇಶ ತುಂಡಾದ ಮೇಲೆ ದೇಶದ ಮಹಾತ್ಮನಾಗಿ ಗಾಂಧೀಜಿಯವರು ಪರಿವರ್ತನೆ ಆದರು. ಅವರು ಮಹಾತ್ಮ ಗಾಂಧಿ ಆದರು. ದೇಶದ ಮೊದಲ ಪ್ರಧಾನಿ ಯಾರು ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಹೇಳಿದ್ರೆ ಅವರೇ ನಮ್ಮ ದೇಶದ ಪ್ರಧಾನಿ ಆದರು. ಯಾರಿಗೂ ಸಾಧ್ಯನೇ ಇಲ್ಲ ಯಾವುದೇ ರೀತಿಯಲ್ಲಿ ಅಂತ ಹೇಳಿದಂಥವರೇ ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಆದರು. ಯಾಕೆಂದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಮುಸಲ್ಮಾನರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೋಜಿಗೆ ಬರಲಿಲ್ಲ. ಗೊಜಲಾಯಿತು ನಮ್ಮ ಮನಸ್ಸೆಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ತುಂಡಾಯಿತು. ತುಂಡಾದಾಗ 1947 ಆಗಸ್ಟ್ 14-15 ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು. ಯಾವಾಗಲೂ ಒಂದು ಅಪಶಕುನ ಮಧ್ಯರಾತ್ರಿ ಅಂದರೆ. ಆ ದಿವಸ ಕೆಂಪುಕೋಟೆ ಮೇಲೆ ಯೂನಿಯನ್ ಜಾಕ್ ಇಂಗ್ಲೀಷರ ಧ್ವಜವನ್ನು ಇಳಿಸಿ ನಮ್ಮ ರಾಷ್ಟ್ರಧ್ವಜ ತ್ರಿರಂಗ ಧ್ವಜವನ್ನು ಹಾರಿಸುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇವರು ಕವಿಯಾಗಿ ಎಲ್ಲ ಭಾಷಣ ಮಾಡ್ತಾಯಿದ್ರು. ಜನ ಕೇಳಿದರು, ಅಲ್ರಿ ನೀವು 1929 ರಾವಿ ನದಿಯ ದಂಡ ಮೇಲೆ ಕಾಂಗ್ರೆಸ್ ಅಧಿವೇಶನದಲ್ಲಿ ನೀವೊಂದು ಭಾಷಣ ಮಾಡಿದ್ದೀರಿ. ಆ ಭಾಷಣದಲ್ಲಿ ನೀವು ಹೇಳಿದ್ರಿ ನಮ್ಮ ಸ್ವಾತಂತ್ರ್ಯದ ಕಲ್ಪನೆ ಏನು ಅಂತ ಕೇಳಿದ್ರೆ ಅಖಂಡ ಹಿಂದೂಸ್ತಾನಕ್ಕೆ ಸ್ವರಾಜ್ಯ ಅಂತ. ಅವರು ಅವಾಗ ಭಾರತ ಅಂತ ಹೇಳಲಿಲ್ಲ, ಇಂಡಿಯಾ ಅಂತ ಹೇಳಲಿಲ್ಲ, ಸ್ವಾತಂತ್ರ್ಯ ಅಂತ ಹೇಳಲಿಲ್ಲ, ಅಖಂಡ ಹಿಂದೂಸ್ತಾನಕ್ಕೆ ಸ್ವರಾಜ್ಯ ಅಂತ ನೀವು ಅವತ್ತು ಹೇಳಿದಿರಿ. ಈಗ ಎಲ್ಲಿದೆ ಅಖಂಡ? ಈಗ ತ್ರಿಖಂಡ ಆಯ್ತಲ್ಲ. ಆವಾಗ ನೆಹರು ಏನು ಉತ್ತರ ಕೊಟ್ಟರು? ಅವರು ಹೇಳಿದ್ರು, ಇಲ್ಲ ರೀ, ನಾವು ಮತ್ತು ಮುಸಲ್ಮಾನರು ಅಣ್ಣ ತಮ್ಮಂದರು, ಮನೆಯಲ್ಲೂ ಅಣ್ಣ ತಮ್ಮದರ ಮಧ್ಯದಲ್ಲಿ ಗಲಾಟೆ ಆಗುತ್ತಲ್ಲ, ಹಾಗೆ ಇಲ್ಲಿದ್ದಂಥ ಮುಸಲ್ಮಾನರು ಒಂದು ಸ್ವಲ್ಪ ಗಲಾಟೆ ಮಾಡಿದರು, ಕಿರಿಕಿರಿ ಮಾಡಿದರು, ಗಲಾಟೆಗಳನ್ನು ಮಾಡಿದರು, ಗೊಂದಲಗಳ ನಿರ್ಮಾಣ ಆಯಿತು. ಅದಕ್ಕೋಸ್ಕರ ಮನೆಯಲ್ಲಿ ಅಣ್ಣ ತಮ್ಮಂದರು ಪಾಲು ಮಾಡಿಕೊಂಡಾಗ ನಾವು ಪಾಲು ಮಾಡಿಕೊಂಡೆವು. ಎರಡು ವಿಷಯ. ಒಂದು, ಅಣ್ಣ ತಮ್ಮಂದರು ಪಾಲು ಮಾಡಿಕೊಂಡಾಗ ತಾಯಿಯನ್ನು ತುಂಡು ಮಾಡಲೇ ಇಲ್ಲ. ಒಂದು ಕಾಲು ನನಗೆ, ಒಂದು ಕಾಲು ಅವನಿಗೆ ಅಂತ ನಾವು ಪಾಲು ಮಾಡಿಕೊಂಡಿಲ್ಲ. ಎರಡನೇದು, ಅವರಿಗೆ ಈ ಭೂಮಿ ಮಾತೃಭೂಮಿ ಅಂತಲೇ ಗೊತ್ತಾಗಲಿಲ್ಲ. ಇದೊಂದು ನನ್ನ ತಾಯಿ ಸಮಾನವಾಗಿರುವಂಥ ಭೂಮಿ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಈ ಕೆಲವರಿಗೆ ನಾಲಿಗೆ ಸರಿ ಮುಗಿಸೋದಿಲ್ಲ. ಮಾತೃ ಅಂತ ಹೇಳಬೇಕು, ಅದಕ್ಕೆ ಮಾತ್ರ ಭೂಮಿ ಅಂತ ಹೇಳ್ತಾರೆ. ಅಂದರೆ ಭೂಮಿ ಮಾತ್ರ ಅಂತ. ಕಾಂಗ್ರೆಸ್ನವರಿಗೆ ಹಾಗೆ ಆಯಿತು. ಕಾಂಗ್ರೆಸ್ನವರಿಗೆ ಈ ಭೂಮಿ ಅದು ಭೂಮಿ ಮಾತ್ರ ಅಂತಾಯಿತು, ಮಾತೃಭೂಮಿ ಆಗಲಿಲ್ಲ. ಅದಕ್ಕೋಸ್ಕರ ಭೂಮಿ ಮಾತ್ರ ಅಲ್ಲ, ತುಂಡು ಮಾಡ್ಬೋದು ಅಂತ ಅನಿಸಿತು ಅವರಿಗೆ. ಆದರೆ ಅವರೇನು ಹೇಳಿದರು, ಒಂದು ಕಿರಿಕಿರಿ ಹೋಯ್ತು ಅಂತ. ಕಿರಿಕಿರಿ ಹೋಯ್ತಾ? ಅವತ್ತಿಂದ ಇವತ್ತಿನವರೆಗೆ 76 ವರ್ಷಗಳಲ್ಲಿ ದಿನನಿತ್ಯ ಕಿರಿಕಿರಿ ಮಾಡ್ತಾ ಇರುವಂಥ, ಭಯೋತ್ಪಾದನೆ ನಿರ್ಮಾಣ ಮಾಡ್ತಾ ಇರುವಂಥ, ಬಾಂಬ್ಗಳನ್ನು ಹಾಕ್ತಾ ಇರುವಂಥ, ಸೈನಿಕರನ್ನು ಕೊಲ್ತಾ ಇರುವಂಥ, ಅಮಾಯಕರನ್ನು ಕೊಲ್ತಾ ಇರುವಂಥ ಜನ ಯಾರು ಹೇಳಿದ್ರೆ ಪಾಕಿಸ್ತಾನಿಗಳು. ನಮಗೆ ಮಾತ್ರ ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನು ರಫ್ತು ಮಾಡುವಂಥ ಒಂದು ಕೇಂದ್ರ ಅದು ಪಾಕಿಸ್ತಾನ. ಆವಾಗ ಅವರೇನು ಹೇಳಿದರು? ಮುಸಲ್ಮಾನರ ಮಾನಸಿಕತೆ ಹೇಗಿತ್ತು? ಇವರ ಮಾನಸಿಕತೆ ಅದು ಮುಗಿದೋಗುತ್ತೆ. ಒಂದು ತುಂಡು ಪಾಕಿಸ್ತಾನ ಒಂದು ಭೂಮಿಯನ್ನು ಕೊಟ್ಟರೆ ಮುಗಿಯುತ್ತೆ ಅಂತ. ಆವಾಗ ಮುಸಲ್ಮಾನರು ಹೇಳಿದರು, ಹಸ್ಕೆ ಲಿಯೇ ಪಾಕಿಸ್ತಾನ್, ಲಡ್ಕೆ ಲೆಂಗೆ ಹಿಂದೂಸ್ತಾನ್. ಅಂದರೆ ನಗನಗುತ್ತಾ ನಮಗೆ ಪಾಕಿಸ್ತಾನ ಸಿಕ್ಕಿತು. ಭಾರಿ ಏನು ಬಲಿದಾನ ಏನಾಗಲಿಲ್ಲ, ಮುಸಲ್ಮಾನರ ಬಲಿದಾನ ಏನಾಗಿಲ್ಲ, ನಗನಗುತ್ತಾ ನಮಗೆ ಪಾಕಿಸ್ತಾನ ಸಿಕ್ತು. ಆದರೆ ಅವರು ಹೇಳಿದಾಗಲ್ಲ ಇದು ಇಲ್ಲಿಗೆ ಮುಗಿಯಿತು, ಇಲ್ಲ. ಅವ್ರು ಹೇಳಿದ್ರು ಉಳಿದಂಥ ಭಾಗ ಯಾವುದಿದೆ, ಉಳಿದಂಥ ಹಿಂದೂಸ್ತಾನದ ಭಾಗ ಯಾವುದಿದೆ, ಅದಕ್ಕೋಸ್ಕರ ಅವ್ರು ಮುಂದಿನ ಭಾಗ ಹೇಳಿದರು, ಹಸ್ಕೆ ಲಿಯೇ ಪಾಕಿಸ್ತಾನ್, ಲಡ್ಕೆ ಲೆಂಗೆ ಹಿಂದೂಸ್ತಾನ್. ಉಳಿದಂಥ ಭೂಭಾಗವನ್ನು ನಾವು ಗಲಾಟೆ ಮಾಡ್ತೇವೆ, ದುಂಬಿ ಮಾಡ್ತೇವೆ, ಭಯೋತ್ಪಾದನೆ ಮಾಡ್ತೇವೆ, ಎಲ್ಲ ರೀತಿಯಲ್ಲಿ ಏನೇನು ಮಾಡ್ಬೋದು ಅಂತ ಎಲ್ಲ ರೀತಿಯಲ್ಲಿಯೂ ಕೂಡ ಉಳಿದಂಥ ಭಾಗವನ್ನು ನಾವು ಪಾಕಿಸ್ತಾನ ಮಾಡ್ತೇವೆ ಅಂತ ಹೇಳುವಂಥ ಒಂದು ವೃತ್ತ, ಒಂದು ಸಂಕಲ್ಪ, ಒಂದು ಪ್ರತಿಜ್ಞೆ ತಗೊಂಡ್ರು. ಆವಾಗ ನಾವಿದ್ದನ್ನು ಆಗಾಗ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, RSSನವರಿಗೆ ಯಾವಾಗಲೂ ಮುಸಲ್ಮಾನರನ್ನು ನೋಡಿದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಅವರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಅಂತ ಇದೇ ಕಾಂಗ್ರೆಸ್ಸು ಉಳಿದಂಥವರೆಲ್ಲ ಹೇಳಿದ್ರು. ಆದರೆ ಇವತ್ತು ನೋಡಿ, ಮುಸಲ್ಮಾನರಿಗೆ ಒಂದು ಗೊತ್ತಾಗಿದೆ, ಪಾಕಿಸ್ತಾನ ಹೇಗೆ ಸಿಕ್ತು?
ಅಂತ ಕೇಳಿದರೆ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯಿತು. ಯಾವಾಗ ಮುಸಲ್ಮಾನರ ಸಂಖ್ಯೆ 30-40%, 50 ದಾಟಲೇಬೇಕು ಅಂತೇನಿಲ್ಲ. ಆ ಶೇಕಡ ಬಂದ ತಕ್ಷಣ ಅವರು ಯೋಚನೆ ಮಾಡಿದರೆ ನಮಗೆ ಪಾಕಿಸ್ತಾನ ಕೊಡಿ. ಅದಕ್ಕೋಸ್ಕರ ಅವರ ಮನಸ್ಸಲ್ಲಿ ಬಂದು ಉಳಿದಂಥ ಪಾಕಿಸ್ತಾನವನ್ನು ಪಾಕಿಸ್ತಾನ ಮಾಡಿದ್ರೆ ಹೇಗೆ ಅಂದರೆ ಇಲ್ಲಿ ಜನಸಂಖ್ಯೆ ಹೆಚ್ಚು ಮಾಡಿದರೆ ಹೆಚ್ಚು ಜನಸಂಖ್ಯೆ ಆದಾಗ ಅದು ಪಾಕಿಸ್ತಾನ ಆಗುತ್ತೆ. ನಾನು ಹಿಂದೆ ನೋಡಿದ್ದೇನೆ, ಉದಾಹರಣೆ ಮತ್ತೆ ನೆನಪು ಮಾಡ್ತೇನೆ ಅಷ್ಟೇ. ಸರ್ಕಾರ ಏನಾಯಿತು, ಸ್ವಲ್ಪ ದಿನದಲ್ಲೇ ಸರ್ಕಾರ ಯೋಚನೆ ಮಾಡಿತು. ಸರ್ಕಾರದ ಯೋಚನೆ ಅಲ್ಲ, ಅದು ಅಮೇರಿಕದವರ ಯೋಚನೆ. ಇಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ, ಆ ಜನಸಂಖ್ಯೆ ಹೀಗೆ ಹೆಚ್ಚಾದರೆ ಅವರ ಹೊಟ್ಟೆಗೆ ಹಿಟ್ಟು ಕೊಡೋರು ಯಾರು? ನಮ್ಮ ಸರ್ಕಾರಕ್ಕೆ ಹೌದು ಅಂತ ಅನಿಸಿತು. ಒಂದೊಂದು ಮಗುವಿಗೆ ಹುಟ್ಟಿದರೆ ಅದಕ್ಕೆ ಹೊಟ್ಟೆಗೆ ಹಿಟ್ಟು ಕೊಡಬೇಕಲ್ಲ. ಆದರೆ ಇನ್ನೊಂದು ಯೋಚನೆ ಮಾಡಲಿಲ್ಲ. ಆ ಮಗುವಿಗೆ ಹುಟ್ಟುವಂಥ ಮಗುವಿಗೆ ಬರೀ ಹೊಟ್ಟೆ ಮಾತ್ರ ಅಲ್ಲ, ಕೈ ಕಾಲು ಇದೆ, ಬುದ್ಧಿ ಇದೆ, ಹೃದಯ ಇದೆ, ಆ ಮಗುವಿಗೆ ತಾಕತ್ತಿದೆ. ಅದನ್ನು ಯೋಚನೆ ಮಾಡಲಿಲ್ಲ. ಅದಕ್ಕೋಸ್ಕರ ಜನಸಂಖ್ಯೆಯನ್ನು ಕಡಿಮೆ ಮಾಡಿದ ಹಾಗೆ ಅಂತ ಯೋಚನೆ ಮಾಡಿದ್ರು. ಕಡಿಮೆ ಮಾಡಿದ ಹಾಗೆ ಅದಕ್ಕೆ ಒಂದು ಶಬ್ದ ಕುಟುಂಬ ಯೋಜನೆ ಅಂತ ಬಂತು. ಇಲ್ಲಿ ತುಂಬ ಜನ ವಯಸ್ಸಾದವರು ಇಲ್ಲ. ಆ ವಯಸ್ಸಾದವರು ಇದ್ದರೆ ಆ ಸಂದರ್ಭದಲ್ಲಿ ಆಗಿರುವಂಥ ಸಂಗತಿಯನ್ನು ನೆನಪು ಮಾಡ್ತಾನೆ. ಇದನ್ನು ಪ್ರಚಾರ ಮಾಡೋದು ಹೇಗೆ? ಮಕ್ಕಳು ಕಡಿಮೆ ಆಗಬೇಕು ಅಂತ ಪ್ರಚಾರ ಮಾಡೋದು ಹೇಗೆ? ಅದಕ್ಕೆ ಮೊದಲನೇ ಒಂದು ಘೋಷಣೆ ಅದೇನಿತ್ತು ಅಂತ ಕೇಳಿದರೆ 2 ಬೇಕು 3 ಸಾಕು. ಅಂದರೆ 2 ಮಕ್ಕಳು ಬೇಕು ನಮಗೆ, 3ನೇದಕ್ಕೆ ಸಾಕು ಮಾಡಿ ಅಂತ. 10 ವರ್ಷ ಆಯಿತು. 10 ವರ್ಷ ಆದಮೇಲೆ ಜನಗಣತಿ ಮತ್ತೆ ಆಯಿತು, ಆದರೆ ಜನಸಂಖ್ಯೆ ಕಡಿಮೆ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದು ಮುಂದಿಂದು ಅಂತ ಯೋಚನೆ ಮಾಡಿ ಇನ್ನೊಂದು ಘೋಷಣೆ ಹಾಕಿದ್ರು. ಆ ಘೋಷಣೆ ಏನು ಅಂತ ಕೇಳಿದರೆ ನಾವಿಬ್ಬರು ನಮಗಿಬ್ಬರು, 2ಕ್ಕೆ 2. ಅದು ಒಂದು 10 ವರ್ಷ ಹೋಯಿತು. ಆವಾಗಲೂ ಜನಸಂಖ್ಯೆ ಕಡಿಮೆ ಆಗಲಿಲ್ಲ. ಅದಕ್ಕೋಸ್ಕರ ಈಗ ಒಂದು 15-16 ವರ್ಷಗಳ ಹಿಂದೆ ಇನ್ನೊಂದು ಘೋಷಣೆ ಹಾಕಿದ್ರು. ಅವರೇನು ಹೇಳಿದರು, ನಾವಿಬ್ಬರು ನಮಗಿಬ್ಬರು ಆಯ್ತಲ್ಲ, ಅದಾದ ಮೇಲೆ ಗಂಡಿನಲ್ಲಿ ಹೆಣ್ಣಿರಲಿ ಮಗು ಒಂದೇ ಇರಲಿ. ನೀವು ನೋಡಿರೋ ಸಾಧ್ಯತೆ ಇದೆ, ಕೆಲವು ಆಟೋಗಳಲ್ಲೋ ಅಥವಾ ಬಸ್ಸಿನಲ್ಲೋ ಲಾರಿಗಳಲ್ಲೋ ಹಿಂದೆ ಹಾಕಿರ್ತಾರೆ ಗಂಡಿರಲಿ ಹೆಣ್ಣಿರಲಿ ಮಗು ಒಂದೇ ಇರಲಿ ಅಂತ. ಇದು ಒಂದು 15-20 ವರ್ಷದ ಹಿಂದೆ. ಈಗ ಮೊನ್ನೆ ಪತ್ರಿಕೆಯಲ್ಲಿ ಬಂದರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇದ್ದಂಥ ದೇಶ ಅಂದರೆ ಚೀನಾವನ್ನು ನಾವು ಹಿಂದಕ್ಕೆ ಹಾಕಿದ್ದೇವೆ ಅಂತ. 142.787 ಕೋಟಿ. ಇದು ನಾನು ಹೇಳ್ತಾ ಇರೋದು ಒಂದು ತಿಂಗಳ ಹಿಂದೆ ಇದ್ದು. ಈಗ ಮತ್ತೆ ಹುಟ್ಟಿದಾರಲ್ಲ ಸಂಖ್ಯೆ. ಜನಸಂಖ್ಯೆ ಏರ್ತಾನೆ ಉಂಟು ಮಾರಾರೆ. ಈಗ ಜನಸಂಖ್ಯೆ ಏರೋದಕ್ಕೆ ಈಗ ಏನು ಘೋಷಣೆ ಹಾಕುವುದು? 2 ಬೇಕು 3 ಸಾಕು, ನಾವಿಬ್ಬರು ನಮಗಿಬ್ಬರು, ಗಂಡಿರಲಿ ಹೆಣ್ಣಿರಲಿ ಮಗು ಒಂದೇ ಇರಲಿ. ಈಗ ಮುಂದಿನ ಘೋಷಣೆ ಏನಿರುವುದು? ನಾವಿಬ್ಬರು ನಾವಿಬ್ಬರೇ, 2 ಅಷ್ಟೇ. ತಪ್ಪು ತಿಳಿಯದೇನು ಹೇಳ್ತೇನೆ, ನಾವಿಬ್ಬರೇ ಇದ್ದರೂ ಕೂಡ ಮಕ್ಕಳಾಗೋದಿಲ್ಲ ಅಂತ ಹೇಳೋದು ಹಾಗೆ ಆಯಿತು ಅಂತ ತಿಳ್ಕೊಳ್ಳಿ. ಕಂಡಬಟ್ಟೆ ಮತ್ತದು 142 ಹೋಗಿ 146, 148 ಕೋಟಿ ಆಯಿತು. ಆಗ ಏನು ಘೋಷಣೆಗೆ ಹೋಗ್ಬೋದು ಈ ಸರ್ಕಾರ ಅಂತ ಕೇಳಿದರೆ, ನಾನು ನಾನೇ, ನೀನು ನೀನೇ. ಈ 5 ಏನು ಘೋಷಣೆ ಇದೆ ಇದು ಯಾರಿಗೆ ಅಂತ ಕೇಳಿದರೆ ಬರೀ ಹಿಂದೂಗಳಿಗೆ ಮಾತ್ರ. ಆವತ್ತಿಂದ ಇವತ್ತಿನವರೆಗೆ ದೇಶದ ಬಗ್ಗೆ ಯೋಚನೆ ಮಾಡಿ ದೇಶಕ್ಕೋಸ್ಕರ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ನಾವೆಲ್ಲದಕ್ಕೂ ಸಿದ್ಧ ಅಂತ ಯೋಚನೆ ಮಾಡಿದವರು ಹಿಂದೂಗಳು, ನೆನಪಿಟ್ಟುಕೊಳ್ಳಿ. ಮುಸಲ್ಮಾನರು ಒಪ್ಪಿದ್ರೆ ಇದನ್ನು, ಮುಸಲ್ಮಾನರು ಒಪ್ಪಲೇ ಇಲ್ಲ. ನಾನು ಮೈಸೂರಿಗೆ ಒಂದು 10 ವರ್ಷದ ಹಿಂದೆ ಹೋಗಿದ್ದೆ ಒಂದು ಶೋಭಾಯಾತ್ರೆಗೆ. ಶೋಭಾಯಾತ್ರೆಗೆ ಹೋಗುವ ನನ್ನ ಪಕ್ಕದಲ್ಲಿ ಒಬ್ಬರು ಕಾರ್ಯಕರ್ತರಿದ್ದರು. ಅವರು ನೋಡಿ ಅಲ್ಲೊಬ್ಬ ನಿಂತಿದ್ದಾನಲ್ಲ, ಅವನೊಬ್ಬ ಮುಸಲ್ಮಾನ ಅಂತ. ಏನು ಅಂತ ಅವನಿಗೆ 3 ಜನ ಹೆಂಡತಿಯರು ಮಾರೆ. ನಾನು ಹೇಳಿದೆ, ನಮ್ಮಲ್ಲಿ 4-5 ಹೆಂಡತಿಯರು ಇದ್ದವರು ಇದ್ದಾರೆ, ಅದೊಂದು ದೊಡ್ಡ ವಿಶೇಷ. ಅದಲ್ಲ, ಹಾಗೆಲ್ಲ. ಅವನಿಗೆ ಮಕ್ಕಳೆಷ್ಟು ಗೊತ್ತಾ ಅಂತ ಕೇಳಿದೆ. ಏನು ಅಂತ ಕೇಳಿ, ಬರೀ 37. ಅವನಿಗೆ 37 ಮಕ್ಕಳು ಮಾರ್ರೆ, ತಲೆ ಬಿಸಿ ಇಲ್ಲ. ಅವನ ಹತ್ರ ಕೇಳಿದರೆ ಇದು ನಂಬರ್ 4, 5, 8, 10 ಅವನಿಗೇನು ಗೊತ್ತಿರಲಿಕ್ಕಿಲ್ಲ. ಒಟ್ಟು 37 ಅವನ ಹೆಸರಿನಲ್ಲಿ ಆಗಿದೆ. 37 ಆಗುವಂತ ತಲೆಬಿಸಿ ಮಾಡೋದಿಲ್ಲ. ನಾವು ಹೇಗಿದೆ ಇವತ್ತು ನಮ್ಮ ಪರಿಸ್ಥಿತಿ? ಒಂದು ತಿಂಗಳ ಹಿಂದೆ ಒಬ್ಬರನ್ನು ಭೇಟಿಯಾಗಿದೆ, ಗಂಡ ಹೆಂಡತಿ. ಕೇಳಿದರೆ ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯಿತು? 8 ವರ್ಷ ಅಂತ. ಎಷ್ಟು ಮಕ್ಕಳು? ಆಗಲಿಲ್ಲ. ನಾನು ಹೇಳಿದ, ಮದುವೆ ಯಾಕೆ ನೀವು? ಯಾಕೆ ಅಂತ ಬೇಕಲ್ಲ. ಬರೀ ಹೆಣ್ಣು ಬೇಕು ಅಂತಾರೆ, ಹೆಣ್ಣು ಬೇಕಾದ್ರೆ ಸಿಗ್ತಾರೆ, ಗಂಡು ಬೇಕು ಅಂತಾರೆ, ಗಂಡು ಬೇಕಾದ್ರೆ ಸಿಗ್ತಾರೆ. ನೀವು ಮದುವೆ ಯಾಕೆ? ಮದುವೆ ಉದ್ದೇಶದಲ್ಲಿ ಒಂದು ಅದುವೇ ಮುಂದಿನ ಪೀಳಿಗೆ ಅದನ್ನು ಸಂತಾನ ಅಭಿವೃದ್ಧಿ ಮಾಡುವಂಥದ್ದೇ. ಎಲ್ಲಿ ಆಗಿದೆ ಈಗ?
ಅಕಸ್ಮಾತ್ ಆದರೆ ಒಂದು ಮಗು, ಅವ್ರು ಹೇಳಿದಾರಲ್ಲ ಗಂಡಿರಲ್ಲಿ ಹೆಣ್ಣಿರಲ್ಲಿ ಮಗು ಒಂದೇ, ಅಲ್ಲಿಗೆ ನಿಂತಿದೆ ನಾವು. ಅಕಸ್ಮಾತ್ ತಪ್ಪಿ ನಾವಿಬ್ಬರು ನಮಗಿಬ್ಬರು ಅಪರೂಪದಲ್ಲಿ ಆಗೋದು, ಅದರ ಮುಂದಿನ ಉಂಟಾ? ಇಲ್ಲ. ನಾವು ಹಿಂದೂ ಸಮಾಜ ಬದುಕುತ್ತಾ ಈ ಒಂದು ಮಗುವಲ್ಲಿ ಇಟ್ಕೊಂಡು ನಾವು ಬದುಕಲಿಕ್ಕೆ ಸಾಧ್ಯನಾ? ಅವರು 5, 6, 8 ಯಾಕೆ ಅಂತ ಕೇಳಿದರೆ 3ನೇ ಮಗು ಕೆಲವರಿಗೆ ಬೇಕು ಅಂತಿರ್ತದೆ. ಆದರೆ 3ನೇ ಮಗುವಿಗೆ ಅಕಸ್ಮಾತ್ ಆಯಿತು ಅಂತ ಇಟ್ಕೊಂಡ್ರೆ ಪಕ್ಕದ ಮನೆಯ ಹೆಂಗಸು, ಅದು ಹಿಂದೂ ಹೆಂಗಸೆ ಅಥವಾ ಉಳಿದವರು, ಅವ್ರು ಹೇಳ್ತಾರೆ ಹೆಂಚಿನ ಮಾರೇದಿ ನಾಯಿ ಕಿನ್ನಿದಿಲ್ಲಕ್ಕೆ ದೀಪತ್ತ ಮಾರೆ, ನಾಯಿ ಮರಿ ಇಟ್ಟಾಗೆ ಇಡ್ತಾ ಇದೆಯಲ್ಲ ನೀನು ಅಂತ ಈ 3ನೇ ಮಗು ಆದವರನ್ನು ಕೇಳ್ತಾನೆ. ಆ ಮನುಷ್ಯನೇ ಅಥವಾ ಆ ಹೆಂಗಸೆ ಮುಸಲ್ಮಾನ ಹೆಂಗಸರ ಹತ್ರಕ್ಕೆ ಹೋಗಿ 6, 7, 8 ಮಕ್ಕಳನ್ನು ಹಡ್ದಾಡ್ತವಳ ಹತ್ರ ಹೋಗಿ ನೀನು ನಾಯಿ ಮರಿ ಇಟ್ಟಾಗಿ ಇಟ್ಟಿದ್ದೆ ಅಂತ ಕೇಳುವ ತಾಕತ್ತಿದೆಯಾ? ನಮಗೆ ಧೈರ್ಯ ಇಲ್ಲ, ತಾಕತ್ತಿಲ್ಲ. ಎಲ್ಲ ಧೈರ್ಯವನ್ನು ಹುಡುಗಿಸುವಂಥ ಕೆಲಸ ನಾವೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಅವರ ಸಂಖ್ಯೆ ಹೆಚ್ಚಾಗಿದೆ. ನಮ್ಮದು 97 ಇತ್ತು 1951ರಲ್ಲಿ. ಮೊನ್ನೆ 10 ವರ್ಷ 12 ವರ್ಷದ ಹಿಂದೆ ಜನಗಣತಿ ಆದಾಗ 97 ಇದ್ದದ್ದು ಉಲ್ಟಾ 79 ಆಗಿದೆ. ಅವರು 2 ಇದ್ದಂಥವ್ರು ಈಗ 20-22 ಆಗಿಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಂತೂ 33% ಹೆಚ್ಚು. ಕಲ್ಲಡ್ಕದಂಥ ಪ್ರದೇಶದಲ್ಲಿ 165 ಅವರೇ ಇರುವಂಥದ್ದು. ಇಲ್ಲಿಯೂ ಅನೇಕ ಪ್ರದೇಶಗಳು ಹಾಗಿರುವಂಥದ್ದಿದೆ. ಅವರು ಮತ್ತೊಮ್ಮೆ ಪಾಕಿಸ್ತಾನದ ಬೇಡಿಕೆ ಇಷ್ಟೇ ಇರ್ತಾರೆ. ಯಾಕೆಂದರೆ ನಾವು ಬಹುಸಂಖ್ಯಾತರು, ನಮಗೆ ಕೊಡಿ ಪಾಕಿಸ್ತಾನ, ನಾವು ಹೇಳಿದಾಗೆ ಇರಬೇಕು. ಸರ್ಕಾರನೂ ಅದಕ್ಕೆ ಬೆಂಬಲ ಕೊಡ್ತಾನೆ ಬಂದಿದೆ. ಒಂದು 15 ವರ್ಷ ಅಥವಾ 12 ವರ್ಷ ಇರ್ಬೋದು, ನಾನೊಂದ್ಸಲ ಇಲ್ಲಿ ನಮ್ಮ ಕಾರ್ಯಾಲಯದಲ್ಲಿ ಬೈಠಕ್ ಮುಗಿಸಿ ಹೊರಗೆ ಬಂದಿದ್ದೆ. ಆವಾಗ ನಮಗೆ ಒಂದು ಪೊಲೀಸ್ ಅಧಿಕಾರಿ ಫೋನ್ ಮಾಡಿದರು, ನಿಮಗೆ ಈಗ ಒಬ್ಬರು ಗನ್ ಮ್ಯಾನ್ ಇದ್ದಾರೆ, ನಿಮಗೆ ಇನ್ನೊಬ್ಬ ಗನ್ ಮ್ಯಾನನ್ನು ಕೊಡ್ತೇವೆ, ನಾವು ಇನ್ನೊಂದು ಪೊಲೀಸನ್ನು ಕೊಡ್ತೇವೆ. ಏನು ಅಂತ ಕೇಳಿದೆ. ಅಲ್ಲ, ನಿಮ್ಮ ಜೀವಕ್ಕೆ ಅಪಾಯ ಇದೆ, ಥ್ರೆಟ್ ಇದೆ. ನಾನು ಹೇಳಿದೆ ಬೇಡ ಮಾರೆ, ನಮಗೆ ಒಬ್ಬರಿಗೆ ಸಾಕು ನಮಗೆ ಅಂತ. ಇಲ್ಲ ಸರ್, ಕಂಡಪಟ್ಟ ಇದಿದೆ, ನೀವು ತಗೊಳ್ಳೇಬೇಕು ಹಾಗೆ ಹೀಗೆ ಅಂತ ತುಂಬ ಚರ್ಚೆ ಆಯಿತು. ಕೊನೆಗೆ ನನ್ನ ಜೊತೆಯಲ್ಲಿದ್ದಂಥವರೆಲ್ಲ ಹೇಳಿದ್ರು, ಆಯ್ತು ಮಾರ್ರೆ, ಪೊಲೀಸ್ ಹೇಳ್ತಾ ಇದ್ದಾರಲ್ಲ, ನೀವು ತಗೊಂಡು. ಒಂದು 15-20 ದಿವಸ ಆದ ನಂತರ ನಾನು ಪುನಃ ಪೊಲೀಸ್ ಆಫೀಸರಿಗೆ ಫೋನ್ ಮಾಡಿದೆ. ಅಲ್ರಿ, ನೀವು ಹೇಳಿದಿರಲ್ಲ ಥ್ರೆಟ್ ಇದೆ ಅಂತ, ಏನೂ ಆಗಲಿಲ್ಲಲ್ಲ ಅಂತ. ಆವಾಗ ಅವ್ರು ಹೇಳಿದ್ರು, ಈಗ ಒಂದು 3 ದಿವಸದಿಂದ ಹಿಂದೆ ದುಬೈಯಿಂದ ಒಬ್ಬ ಮಾಡೂರು ಇಸುಬು ಅಂತ ಹೇಳೋನು ನಿಮ್ಮನ್ನು ಕೊಲ್ಲಿಕ್ಕೋಸ್ಕರ ಹೊರಟಿದ್ದಾನೆ ಅಂತ. ಎಲ್ಲಿದ್ದಾನೆ ಅಂತ ಕೊಚ್ಚಿಯಲ್ಲಿ, ಗೊತ್ತಾಯ್ತಲ್ಲ, ಹೋಗ್ಬೋದಲ್ಲ. ಇಲ್ಲ ಸರ್, ನಿನ್ನೆ ಅವನು ಮಧೂರು ಮತ್ತು ಕಾಸರಗೋಡಿನ ಮಧ್ಯದಲ್ಲಿ ಒಂದು ಸುಳ್ಳಿ ಅಂತ ಒಂದು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಬಂದಿದ್ದಾನೆ. ಅರೆ, ಭಾರಿ ಕರೆಕ್ಟಾಗಿ ಗೊತ್ತಲ್ಲ ಮಾರ್ಯಾರೆ, ನೀವು ಹೋಗಿ ಅಲ್ಲಿ ಅಂತ. ಸರ್, ಅದರ ಒಳಗೆ ಒಂದು 150ರಿಂದ 175 ಮುಸಲ್ಮಾನರ ಮನೆಗಳಿದೆ. ಆ ಮನೆಗಳಲ್ಲಿ ಕಳ್ಳರು, ದರೋಡೆಕೋರರು, ಕೊಲೆಗಾರರು, ಇಂಥ ಜನಗಳೇ ಇರುವುದು. ನಾವೇನಾದರೂ ಅದರ ಒಳಗೆ ಹೋದರೆ ಹೊರಗೆ ಬರುವುದಿಲ್ಲ ಸರ್. ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾ ಇರುವಂಥದ್ದು. ಅಂದರೆ ಒಂದು 150-200 ಮುಸಲ್ಮಾನರ ಮನೆ ಇರುವಂಥದ್ದು ಅದು ಪಾಕಿಸ್ತಾನ ಆಯ್ತಲ್ಲ. ಹಾಗಾದರೆ ಅಂಥ ಪ್ರದೇಶಗಳಲ್ಲಿ ಎಲ್ಲಿ ಎಷ್ಟಿದೆ ನೋಡಿ ನಮ್ಮ ದೇಶದಲ್ಲಿ. ಅಲ್ಲಲ್ಲಿ ತನ್ನ ಪ್ರದೇಶ, ಅದರ ಒಳಗೆ ಹೋಗುವಂಥ ತಾಕತ್ತು ಯಾರಿಗೆ ಅಂದರೆ ಆ ದಾರಿಯಲ್ಲಿ ಹೋಗುವಂಥ ಧೈರ್ಯನೇ ನಮಗಿಲ್ಲ, ನೆನಪಿಟ್ಕೊಳ್ಳಿ. ಅವ್ರು ಪೋಡ್ಚಿ ಮಾರ್ಯಾರೆ, ಬಯ್ಯದ ಬುಕ್ಕತ್ತು ಪಗೆಲ್ದಲ್ಲಿ ಪೋಯಿರೋ ಬಾರಿ ಭಂಗ. ಯಾಕೆ ಭಂಗ ಆಗ್ತದೆ ಅಂದರೆ ಅವರು ನಮ್ಮ ವಿರೋಧವಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಚಿತ್ರ ಇಲ್ಲಿದೆ ಈ ದೇಶದಲ್ಲಿ. ನಾವು ನಮ್ಮ ಸಂಖ್ಯೆಯನ್ನು ಕಟ್ಟಿಬಿಡ್ತೇವೆ. ಕೊನೆಗೂ ದೇಶ ಉಳಿಯುವಂಥದ್ದು ಸಂಖ್ಯೆ ಆಧಾರದ ಮೇಲೇನೆ. ಈಗ 142.87 ಕೋಟಿ ಅಂತ ಹೇಳಿದ್ರಲ್ಲ, ಜನಸಂಖ್ಯೆ ಭಾರಿ ಏರಿದೆ ಅಂತ. ಯಾರ ಜನಸಂಖ್ಯೆ ಏರಿದೆ? ಅದಕ್ಕೆ ಡೆಮೋಗ್ರಫಿಕಲ್ ಚೇಂಜ್ ಅಂತ ಹೇಳ್ತಾರೆ. ಹಿಂದೂಗಳ ಸಂಖ್ಯೆ ಅಲ್ಲ, ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿದೆ, ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚಾಗಿದೆ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ. ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ ಅದು ಪಾಕಿಸ್ತಾನೇನೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹಾಗೆ ಅನೇಕ ದೇಶಗಳು ಹಿಂದೆ ಒಂದು ಮತವನ್ನು ಅವಲಂಬಿಸ್ತಾ ಇದ್ದರು, ಆಮೇಲೆ ಬೇರೆ ಆಗಿದೆ. ಯಾವಾಗ ಅವರ ಸಂಖ್ಯೆ ಹೆಚ್ಚಾಯಿತೋ ಆವಾಗ ಬದಲಾಗಿದೆ. ಅಂಥ ಪರಿಸ್ಥಿತಿ ಭಾರತಕ್ಕೆ ಬರ್ತಾ ಇದೆ, ನೆನಪಿಟ್ಟುಕೊಳ್ಳಿ. ಅದಕ್ಕೋಸ್ಕರ ಅವರು ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡೋದು ಹೇಗೆ ಅಂತ ಒಂದು ಈ ರೀತಿಯ ಒಂದು ಪ್ರಯತ್ನ, ಕುಟುಂಬ ಯೋಜನೆ ಸೇರಿಕೊಳ್ಳೋದೇ. ಇನ್ನೊಂದು ಲವ್ ಜಿಹಾದಿನ ಪ್ರಕರಣಗಳು.
ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಲವ್ ಜಿಹಾದ್ಗಳು ನಡೀತಾ ಇದೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ಪತ್ರಿಕೆಯಲ್ಲಿ ಬಂದಿದೆ, ಕಳೆದ ವರ್ಷ 16 ಲಕ್ಷ ಜನ ಹೆಣ್ಣು ಮಕ್ಕಳು ನಾಪತ್ತೆ. ಎಲ್ಲಿಗೋದ್ರು? ಆ ನಾಪತ್ತೆಯಲ್ಲಿ 2 ಲಕ್ಷ ಆ ಸಂಖ್ಯೆ ಅದು 10ನೇ ತರಗತಿಯಿಂದ ಕೆಳಗಿನ ಹುಡುಗಿಯರು. ಅದೆಲ್ಲ ಉಳಿದಂಥ 14 ಲಕ್ಷ ಜನ 10ನೇಯಿಂದ ಮೇಲಿದ್ದಂಥವ್ರು. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು 40,000 ಜನ. ಅದರಲ್ಲಿ 6,000 ಜನ ಹುಡುಗಿಯರು, 34,000 ಜನ ಹೆಂಗಸರು. ಇತ್ತೀಚೆಗೆ ಪತ್ರಿಕೆಯಲ್ಲಿ ನೋಡಿರುವುದು, ಒಂದು 3 ದಿವಸದ ಹಿಂದೆ ನಗ್ತಿದ್ದ, ತಾಯಿ ಮತ್ತು ಮಗಳು ನಾಪತ್ತೆ. ಎಲ್ಲಿಗೆ ಹೋಯ್ತದು? ಮುಗೀತು, ಅಲ್ಲಿಗೆ ಕತೆ ಮುಗೀತು. ನಮ್ಮ ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ, ವಂಚನೆ ಮಾಡಿ ನಮ್ಮ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು. ಯಾಕೆ ಕರ್ಕೊಂಡು ಹೋಗೋದು ಅಂತ ಕೇಳಿದರೆ, ಈ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿಯಿಂದ ಅಲ್ಲ, ಪ್ರೇಮದಿಂದ ಅಲ್ಲ, ಆಸಕ್ತಿ ಬೇರೆ ಯಾವುದಿಲ್ಲ. ಆ ಹೆಣ್ಣು ಮಕ್ಕಳನ್ನ ಹೊಟ್ಟೆಯಲ್ಲಿ ಒಂದಷ್ಟು ಮಕ್ಕಳು ಹುಟ್ಟುತ್ತಾರೆ ಅಂತ ಜನಸಂಖ್ಯೆ ಹೆಚ್ಚಾಗಬೇಕು, ಅದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ನೀವು ಅವರ ಕಥೆಗಳನ್ನು ಕೇಳಿ, ಬೇರೆ ಬೇರೆ ಪತ್ರಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ. ಅದಾದ ಮೇಲೆ ಗಲಾಟೆ ಆಗಿದೆ, ದೊಂಬಿ ಆಗಿದೆ, ಅದಾದ ಮೇಲೆ ಆ ಹೆಣ್ಣು ಮಕ್ಕಳನ್ನು ದಾರಿಯಲ್ಲಿ ಬಿಟ್ಟಿದ್ದಾರೆ. ಇಂಥ ಪ್ರಕರಣಗಳೇ ನಡೀತಾ ಇರುವಂಥದ್ದು. ಆದರೂ ನಮ್ಮ ಹೆಣ್ಣು ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಪ್ರಸಂಗಗಳು ಬರ್ತಾ ಇದೆ ಅಂತೆ. ಭಾರಿ ಬುದ್ಧಿವಂತಿಕೆಯಲ್ಲಿ, ಮೋಸದಲ್ಲಿ ಎಲ್ಲವೂ ಮಾಡ್ತಾ ಇದ್ದಾರೆ. ನಾನು ಒಂದು ಉದಾಹರಣೆ ಹೇಳ್ಬೋದು ಅಂತ ಅನಿಸ್ತದೆ. ಅನೇಕರಿಗೆ ನಮಗೆ ಗೊತ್ತೇ ಆಗೋದಿಲ್ಲ. ನಾನು ದುಬೈಯಿಂದ ಬಂದಿದ್ದಾನೆ ಅಂತ ಹೇಳ್ತಾನೆ. ಯಾವುದೊಂದು ಊರಿನಲ್ಲಿರುವಂಥ ಒಂದು ಹುಡುಗಿಗೆ ಒಂದು ಸೆಂಟ್ ಕೊಡೋದು, ಇಲ್ಲರ ಒಂದು ಲಿಫ್ಟಿಕ್ ಕೊಡೋದು, ಇಲ್ಲರೇ ಇಲ್ಲಿ ಪಾಲಿಶ್ ಒಂದು ಕೊಡೋದು. ಕೊಟ್ಟ ಕೂಡಲೇ ಇವಳಿಗೆ ಕಂಡಪಟ್ಟೆ ಎತ್ತು ಮಾಡ್ರೆ ನಮಿತಿ ಪ್ರೀತಿ ಬೇಕು. ಇವಳಿಗೆ ಗೊತ್ತೇ ಇಲ್ಲ, ಅದು ಬರೇ ಅಲ್ಲಿಗೆ ಲಿಫ್ಟಿಕ್ ಮಾತ್ರ, ಅದಕ್ಕಿಂತ ಹೆಚ್ಚಿಲ್ಲ ಅಂತ. ಒಂದು ಹೆಣ್ಣು ಮಗಳು ಅವಳು ಮತಾಂತರ ಅಂದರೆ ಓಡಿ ಹೋದ್ಲು ಒಬ್ಬನಟ್ಟಿಗೆ. ಆಮೇಲೆ ಏನೇನೋ ಮಾಡಿ ಅಂತ ಹುಡುಕಿಕೊಂಡು ವಾಪಸ್ ಬಂದು, ಅದಾದ ಮೇಲೆ ಅವಳ ಹತ್ರ ಕೇಳಿದ್ವು, ಏನು ಕತೆ ಇಂಥದ್ದು ನೀನು? ಅವಳು ಭಾರಿ ಮಜವಾದಂಥ ಒಂದು ಸಂಗತಿ ಹೇಳಿದ್ರು. ಅವಳು ಒಂದು ಚಪ್ಪಲ್ ತಗೊಳ್ಳಿಕ್ಕೆ ಅಂತ ಒಂದು ಚಪ್ಪಲ್ನ ಅಂಗಡಿಗೆ ಹೋದಳು. ಹೆಚ್ಚು ಜನರದೀಗ ಮುಸಲ್ಮಾನರ ಚಪ್ಪಲ್ ಅಂಗಡಿ. ನಮ್ಮ ಹಿಂದೂಗಳ ಚಪ್ಪಲ್ ಅಂಗಡಿ ಇದ್ದಲ್ಲಿಗೂ ನಮಗೆ ಹೋಗಬೇಕು ಅಂತ ಕೆಲವು ಸತಿ ಕಾಣೋದಿಲ್ಲ. ಅವಳು ಹೇಳಿದಂಥದ್ದು ಎಷ್ಟು ಇದಿತ್ತು ಅಂತ ಕೇಳಿದರೆ, ಸಾಮಾನ್ಯ ಹಿಂದೂ ಅಂಗಡಿಗೆ ಚಪ್ಪಲಿಗೆ ಹೋದರೆ ಅವನು ಕೇಳ್ತಾನೆ, ಇದನ್ನ ಸೈಜ್ ಇತ್ತು ಅಂತ, 9, 8, 6 ಅಂತ ಹೇಳಿದರೆ ಅವನು ತೆಗೆದು ಆ ಚಪ್ಪಲನ್ನು, ಬೂಟನ್ನು ತೋರಿಸ್ತಾನೆ. ನಾವು ಅದರ ಮೇಲೆ ಕಾಲ ಹಾಕ್ಕೊಡ್ತೀವಿ. ಮುಸಲ್ಮಾನ ಏನು ಮಾಡ್ತಾನೆ ಅಂತ ಕೇಳಿದರೆ, ನೀವು ಯಾವುದೋ ಸೈಜಿಂದ ಹೇಳ್ತೀರಿ, 6 ಸೈಜು ಅಂತ ಹೇಳಿದರೆ, ಅವು ಮೆಲ್ಲಗೆ ಬಂದಾದರೆ ಅವಳು ಹೇಳಿದ್ದು, ನಾನು ಹೇಳಿದೆ ಮೆಲ್ಲಗೆ ಅದರ ಇವನ ಕಾಲನ್ನು ಹೀಗೆ ಪಿಚ್ಚು ಮಾಡಲಿಲ್ಲ ಅಂತ ಹೇಳಿ, ಇವನಿಗೆ ಅದು ಪಿಚ್ಚು ಮಾಡಿದ್ದೆ. ಇವಳಿಗೆ ಅವನ ಮೇಲೆ ಲವ್ ಶುರುವಾಯಿತು. ಎಂಥ ಅವಸ್ಥೆ ನಮ್ಮದು ಅಂತ ನೋಡಿ. ಇದು ನಾನು ಆಗ್ತಾ ಇರುವಂಥ ಇಂಥ ಪ್ರಕರಣಗಳು ತುಂಬ ಇದೆ ನಮ್ಮ ಹತ್ರ. ಏನೇನು ಮಾಡಿದರು ಅಂತ ಹೇಳುವಂಥ ಸಂಗತಿಗಳು. ನಾನು ಹೇಳಿದೆ, ನಾವು ಗೊತ್ತಿಲ್ಲದೆ ಮತಾಂತರ ಹೇಳ್ತಾ ಇದ್ದಾರೆ. ನೀವು ಚೆನ್ನಾಗಿ ಬದುಕ್ತೀರಾ, ಅದಾದರೂ ಮಾಡಿ. ನೀವು ಹೋಗಿ ಅಲ್ಲಿ ಚೆನ್ನಾಗಿ ಬದುಕ್ತೀರಾ ಅಂತ ಹೇಳಿ, ಇಲ್ಲ, ಬದುಕಿದಂಥ ಇತಿಹಾಸಗಳಿಲ್ಲ. ಕೆಲವರು ಕತ್ತರಿಸಿ ಫ್ರಿಜ್ಜಿನಲ್ಲಿ ಇಡ್ತಾರೆ, ಅಥವಾ ಅವರನ್ನು ಯಾವುದೋ ಒಂದು ಕೆರೆಯಲ್ಲಿ ಹಾಕಿಯೋ ಮತ್ತೊಂದು ಹಾಕಿಯೋ ಅವರನ್ನು ಕೊಂದು ಬಿಡ್ತಾರೆ. ಅಥವಾ ಅವ್ರದ್ದು ಅಲ್ಲಿ ದಾರುಣವಾದಂಥ ಸ್ಥಿತಿ, ಅವಳಿಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ, ಉಳಿದಂಥದ್ದು ವ್ಯವಸ್ಥೆ ಇಲ್ಲ. ಮೊನ್ನೆ ನೀವು ಒಂದು ಇದರಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ನೋಡಿರ್ಬೋದು. ಒಬ್ಬ ಹಿಂದೂ ಒಂದು ಮುಸಲ್ಮಾನ ಮದುವೆ ಆಗಿದ್ದಾನೆ. ಅವನಿಗೆ ಒಂದು 3 ವರ್ಷದ ಮಗು. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾಳೆ. ಅವಳು ಮಾಡಬೇಕಾದ್ರೆ ದೀಪ ಹಚ್ಚಿ ಆಚರಣೆ ಮಾಡಿದ್ದಾಳೆ. ನೋಡಿದ್ದೀರಾ ಇದನ್ನು ವಿಡಿಯೋ ಕ್ಲಿಪ್ಪಿಂಗ್? 3 ಏನೋ ದೀಪ ಹಚ್ಚಿದ್ದಾಳೆ. ಬಂದ ಅಂದರೆ ದೀಪ ಹಚ್ಚಿದ್ಯಾ ಅಂದರೆ ಸಾರಿ ಹೊಡೆದು ಸಾಕಾಗ. ಅದರಲ್ಲಿ ಮಜಾದ ಇನ್ನೊಂದು ಅಂಶ ನೀವು ಗಮನಿಸಬೇಕು ಅಂತ ನನಗೆ ಅನ್ಸನೆ. ಸಾಮಾನ್ಯ ಅಮ್ಮನಿಗೆ ಹೊಡೆದರೆ ಮಗ ಹೇಳಿದ್ದಾನೆ, ಅವನು ಬೊಬ್ಬೆ ಹಾಕ್ತಾನೆ, ಅವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಪ್ಪ ಹೊಡಿಬೇಡಿ ಅಂತ ಹೋಗ್ಬಿಡ್ತಾನೆ. ಆದರೆ ಅಲ್ಲಿದ್ದಂಥ ಬ್ಯಾರಿ ಯಾರಿದ್ನೋ ಮಗ, ಅವನ ಅಮ್ಮನಿಗೆ ಹೊಡೆದ. ಅಂದರೆ ಹಾಗೆ ಇಳ್ಕೊಂಡು ಬರ್ತದೆ ಇದು ಅಂತ. ಈ ಪರಿಸ್ಥಿತಿ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆಗ್ತಾ ಇದೆ. ಇದು ಲವ್ ಜಿಹಾದ್, ಇದು ಮೋಸದ ಜಿಹಾದ್. ಲವ್ ಜಿಹಾದ್ ಅಂದರೆ ಪ್ರೀತಿ ಯುದ್ಧ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಪ್ರೀತಿಯಲ್ಲಿರ್ತದೆ. ಅದನ್ನು ಇವತ್ತು ಮಾಡ್ತಾ ಇರುವಂಥದ್ರ ಮುಖಾಂತರ ಮತ್ತೊಂದು ಅಷ್ಟು ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಒಂದು
ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಇದೆ. ಇದರ ಬಗ್ಗೆ ಎಚ್ಚರಿಕೆ ಇರ್ತಾರೆ ನಮಗೆ. ಇನ್ನೊಂದು ಕಡೆಯಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಅವರು ಮತಾಂತರ ಮಾಡ್ತಾ ಇದ್ದಾರೆ. ನಾನು ಬೆಳ್ಮಣ್ಣು ಅಂತ ಹೇಳುವಂಥ ಒಂದು ಪ್ರದೇಶಕ್ಕೆ ಹೋಗಿದ್ದೆ, ಈಗ ಒಂದು ಕೊರೋನಾದಿಂದ 1 ವರ್ಷ ಮೊದಲು. ಅಲ್ಲಿ ಯಾಕೆಂದರೆ ಈ ರೀತಿ ಒಂದು ಮತಾಂತರ ಆಗಿದೆ ಅಂತ. ಮಜಾ ಅಂದರೆ ಮತಾಂತರ ಹೇಗಾಯಿತು ಅಂತ ಕೇಳಿದರೆ, ಒಂದು ಬಡವರ ಮನೆಗೆ ಹೋಗಿದ್ದವರು, ಹಾಗೆ ಹೆಚ್ಚು ಬಡವರ ಮನೆಗೆ ಹೋಗಿದ್ಲು. ಆ ಪಾದ್ರಿ ಹೋಗಿದ್ದ. ಹೋಗಿ ಆದಮೇಲೆ ಆ ಪಾದ್ರಿ ಎಲ್ಲ ಕೇಳಿ, ನೀವು ಯಾವ ದೇವರನ್ನು ಪೂಜೆ ಮಾಡೋದು ಅಂತ ಕೇಳಿದ. ಅವಳೊಂದು ಆ ಮನೆಯಲ್ಲಿದ್ದಂಥ ತಾಯಿ ಮತ್ತು ಮಕ್ಕಳಿದ್ದಂಥ ಒಂದು ಗಣಪತಿಯ ಮೂರ್ತಿ ಪಂಚಲೋಹದ್ದಿರ್ಬೋದು, ಅದನ್ನು ತೋರಿಸಿದ್ರು. ಈ ದೇವರನ್ನು ಒಳ್ಳೆಯದಾಯಿತು ಅಂಥೇಳಿ ಒಂದು ನಿಮ್ಮ ಮಗ್ಗಲ್ಲ, ಒಂದು ಬಕೆಟ್ನಲ್ಲಿ ಸ್ವಲ್ಪ ನೀರು ತನ್ನಿ ಅಂತ ಹೇಳಿ. ನೀರು ತಂದಾದ ಮೇಲೆ ಆ ದೇವರನ್ನು ಆ ನೀರಿನಲ್ಲಿ ಹಾಕಿ ಅಂತ ಹೇಳಿ. ಆ ಪಂಚಲೋಹದ ಮೂರ್ತಿ ಏನಾಗ್ತದೆ, ನೀರಿನಲ್ಲಿ ಮುಳುಗಿತು. ಗೊತ್ತಾಯ್ತಾ? ನಿಮ್ಮದೇ ದೇವರು ನೀರಿನಲ್ಲಿ ಮುಳುಗಿದ ಅಂತ ಹೇಳಿಬಿಟ್ಟು ಇವನ ಕುತ್ತಿಗೆಯಲ್ಲಿ ಒಂದು ಮರದ ಲಾಕೆಟ್ ಇತ್ತು, ಯೇಸುನ. ಅದನ್ನು ಅದರ ಮೇಲೆ ಹಾಕಿದ. ನೋಡಿ, ಇದು ತೇಲ್ತಾ ಉಂಟು. ನಿಮ್ಮ ದೇವರು ನಿಮ್ಮನ್ನು ರಕ್ಷಣೆಗೆ ಬರುವುದಿಲ್ಲ, ಅವ ಮುಳುಗಿಸ್ತಾನೆ ನಿಮ್ಮನ್ನು. ನಮ್ಮ ದೇವರು ನಿಮ್ಮ ರಕ್ಷಣೆಗೆ ಬರ್ತಾನೆ. ಆ ತಾಯಿಗೆ ಆಶ್ಚರ್ಯ ಆಯಿತು, ಹೌದು, ಖುಷಿ ಆಯಿತು, ಹೌದಾ ಅಂತ. ಅಷ್ಟೊತ್ತಿಗೆ ಯಾರೊಬ್ಬ ನಮ್ಮ ಸ್ವಯಂ ಸೇವಕ ಅಲ್ಲಿಗೆ ಹೋಗಿದ್ದ, ಆ ಮನೆಗೆ ಪರಿಚಯ ಇತ್ತು, ಹೋಗಿದ್ದ ಕೂಡಲೇ ಪಾದರಿಯವರ ಭಾರಿ ಒಳ್ಳೆಯದಾಯಿತು, ನೀವು ಮಾಡಿದ್ದು ನನಗೆ ಭಾರಿ ಖುಷಿ ಆಯಿತು, ಈಗ ಬನ್ನಿ ಅಂತ ಹೇಳಿದ. ಒಂದು ಸ್ವಲ್ಪ ಬೆಂಕಿ ತಗೊಂಡು ಬನ್ನಿ. ಬೆಂಕಿಯೆಲ್ಲ ಮೂರ್ತಿಯನ್ನು ಹಾಕಿ ನಿಮ್ಮ ಯೇಸುವನ್ನು ಹಾಕಿ ಅದರಲ್ಲಿ ಓಡಿದ. ಅಂದರೆ ಇಷ್ಟು ಮೋಸ, ವಂಚನೆ, ಇದರ ಮುಖಾಂತರ ಮತಾಂತರ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಕ್ರಿಶ್ಚಿಯನ್ರದ್ದು ನಡೀತಾ ಇದೆ. ಅದಕ್ಕೋಸ್ಕರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕ್ರಿಶ್ಚಿಯನ್ ಆಗಿ ಮತಾಂತರ ನೋಡಿದ್ದು. ಅದು ಇನ್ನೊಂದು ಬದಿಯಲ್ಲಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಾವು ಹಿಂದೂಗಳಾಗಿ ತಲೆ ಎತ್ತಿ ನಿಲ್ತೇವೆ ನಾವು. ಇದು ನಮಗೆ ಸವಾಲಾಗಿರುವಂಥದ್ದು. ಇವತ್ತಿನ ದಿನ ನಾವು ನೆನಪು ಮಾಡ್ಕೊಂಡಿರೋದು, ನಾವು ನಮ್ಮ ಜನರನ್ನು ದೂರ ಬಿಟ್ಟೆವು, ಅದಕ್ಕೋಸ್ಕರ ಅವರು ಮತಾಂತರ ಆದರು. ಮತಾಂತರ ಅದರ ಪರಿಣಾಮ ಪಾಕಿಸ್ತಾನ ಆಯಿತು. ಪಾಕಿಸ್ತಾನ ಇವತ್ತು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ. ನಮ್ಮ ಊರಿನಲ್ಲಿ ಸುತ್ತಮುತ್ತಲು ನಮ್ಮ ಬದುಕು ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಒಂದಾಗಿರ್ಲಿಕ್ಕೆ ಸಾಧ್ಯನಾ? ನಮ್ಮಲ್ಲಿ ಆ ಜಾತಿ ಈ ಜಾತಿ, ಮೇಲು ಕೀಳು, ಅಸ್ಪೃಶ್ಯ, ಯಾರನ್ನು ಅಸ್ಪೃಶ್ಯ ಅಂತ ಇಟ್ಟಿದ್ದೇವೆ ನಾವು ಅಂತ ಕೇಳಿದರೆ, ನಮ್ಮ ದೇಶ ಮೇಲೆ ಅಕ್ಬರ ಇಡೀ ದೇಶವನ್ನು ಮುಸಲ್ಮಾನ ಮಾಡಬೇಕು ಅಂತ ನಮಗೆ ಚರಿತ್ರೆ, ನಮಗೆ ತಲೆ ಇಲ್ಲ. ನಮಗೆ ಆ ಅಕ್ಬರ್ನನ್ನು ವರ್ಣನೆ ಮಾಡಬೇಕಾದ್ರೆ ಅಕ್ಬರ್ ದಿ ಗ್ರೇಟ್ ಅಂತ ವರ್ಣನೆ ಮಾಡಿದ್ದೇವೆ. ಒಬ್ಬರು P.N. ಓಕ್ ಅಂತ ಒಬ್ಬರಿದ್ದರು, ಅವರೊಂದು ಪುಸ್ತಕ ಬರೆದಿದ್ದಾರೆ. ಅದರ ಘೋಷವಾಕ್ಯ ಏನಿತ್ತು ಅಂತ, ಅಕ್ಬರ್ ದಿ ಗ್ರೇಟ್ ಸ್ಕೌಂಡ್ರಲ್ ಅಂದರೆ ಪಟಿಂಗ ಅಂತ. ಆ ಪಟಿಂಗ ಹೇಗೆ ಅಂತ ಕೇಳಿದರೆ ಅದರ ಮುಂದೆ ಬರೆದಿದ್ದಾರೆ. ಅವ ಒಂದು ಸಂತೆಯನ್ನು ನಿರ್ಮಾಣ ಮಾಡಿ, ಸಿಕಂದರ್ ಇದು ಅಂತ ಒಂದು ಸಂತೆಯನ್ನು ನಿರ್ಮಾಣ ಮಾಡಿದ್ದಾನೆ. ಆ ಸಂತೆಯ ತುದಿಯಲ್ಲಿ ಒಂದು ಮಹಡಿಯ ಮನೆಯನ್ನು ಕಟ್ಟಿದ್ದಾನೆ. ಸಂತೆಗೆ ವಾರಕ್ಕೊಮ್ಮೆ ಬರ್ತಾರಲ್ಲ, ಆ ವಾರಕ್ಕೊಮ್ಮೆ ಬಂದಾಗ ಇವ ಮಹಡಿಯ ಮೇಲೆ ನಿಂತ್ಕೊಳ್ಳೋದು. ಯಾರು ಆ ಸಂತೆಗೆ ಬರ್ತಾರೆ ಅಂತ ನೋಡಲಿಕ್ಕೆ ಚಂದ ಇದ್ದಂಥ ಹುಡುಗಿಯರನ್ನು ತನ್ನ ಜನಾನಕ್ಕೆ ಸೇರಿಸ್ಕೊಳ್ಳು, ಅರಮನೆಗೆ ಸೇರಿಸ್ಕೊಳ್ಳು. ಅವರನ್ನು ನಾವೇನು ಹೇಳಿದೆ ಅಂತ ಕೇಳಿದರೆ, ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತ ಅಕ್ಬರ್ ಅಂತ ಪಾಠದಲ್ಲಿ ಇದೆ ನೋಡಿ ನೀವು ಬೇಕಾದ್ರೆ. ಹಿಂದೂ ಮುಸ್ಲಿಂ ಐಕ್ಯತೆ ಎಲ್ಲಿ ಆಯಿತು? ಅವನು ಏನಾದರೂ ಒಂದು ಹಿಂದೂ ಮುಸಲ್ಮಾನ ಹುಡುಗಿಯನ್ನು ಹಿಂದೂ ಹುಡುಗನಿಗೆ ಕೊಟ್ಟ ಉದಾಹರಣೆ ಏನಾದರೂ ಇದೆಯಾ? ನಾವು ಇಂಥ ಕಥೆಗಳನ್ನು ಓದ್ತಾ ಇರುವಂಥದ್ದು. ನಾವು ನಮ್ಮ ಇಡೀ ಚರಿತ್ರೆಯನ್ನು ವಿಕೃತವಾಗಿ ಕೊಡಿಸಿರುವಂಥ ಚರಿತ್ರೆ ನಮ್ಮ ಕಣ್ಣ ಮುಂದೆ ಇರುತ್ತೆ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಈ ಮತಾಂತರವನ್ನು ತಡೆಗಟ್ಟದಿದ್ದರೆ, ಈ ಲವ್ ಜಿಹಾದವನ್ನು ತಡೆಗಟ್ಟಲಿಕ್ಕೆ ಆಗಲಿಲ್ಲ ಅಂತ ಆದರೆ ಈ ದೇಶ ಹಿಂದೂ ದೇಶವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ತುಂಬ ಕೆಟ್ಟ ಸಂಕೇತಗಳನ್ನು ನಮಗೆ ಕೊಟ್ಟಿದ್ದಾರೆ. ಸ್ವಲ್ಪ ಹಿರಿಯರ ಮನೆಯಲ್ಲಿ ನೋಡಿದರೆ ಒಂದು 3 ಮಂಗಗಳನ್ನು ಮೂರ್ತಿಗಳನ್ನು ಇಟ್ಟಿದ್ದಾರೆ. ನೀವೆಲ್ಲ ನೋಡಿದರೆ, ಮೊದಲನೇ ಮಂಗನ ಮೂರ್ತಿ ಅದು ಕಣ್ಣು ಮುಚ್ಚಿಕೊಂಡಿದೆ, ಎರಡನೇದು ಕಿವಿ ಮುಚ್ಚಿಕೊಂಡಿದೆ, ಇನ್ನೊಂದು ಬಾಯಿ ಮುಚ್ಚಿಕೊಂಡಿದೆ. ನೀವು ನೋಡಿದ್ದೀರೇನೋ ಅದನ್ನು. ನಮ್ಮ ಮನೆಯಲ್ಲಿ ಒಂದು ಭಾರಿ ಹೆಗ್ಗಳಿಕೆಯ ಸಂಗತಿ ಅಂತ ಅದನ್ನು ಇಟ್ಟಿದ್ದೇವೆ. ಅದು ಏನು ಗೊತ್ತುಂಟ?
ಯಾರೋ ಒಂದು ಹುಡುಗಿಯನ್ನು ಒಬ್ಬ ಮುಸಲ್ಮಾನ್ ಹೇಳ್ಕೊಂಡು ಹೋಗ್ತಾನೆ ಅಂತ ಗ್ರಹಿಸ್ಕೊಳ್ಳಿ. ಆವಾಗ ಇವನು ಹೇಳಿದ್ರು, ನೋಡಬೇಡ ನೋಡಬೇಡ, ಕಣ್ಣು ಮುಚ್ಚು ಇವಾಗ ಕಣ್ಣು ಮುಚ್ಚು. ಎರಡನೇದು ಒಂದು ಸುದ್ದಿ ಬರ್ತಾ ಉಂಟು. ಈಗ ಬಜರಂಗ ದಳದವರು ಅಥವಾ ಜಾಗರಣ ವೇದಿಕೆಯವರು ಅಲ್ಲಿ ಒಂದು ಲಾರಿಯಲ್ಲಿ ಒಂದು 2 ಹಸುಗಳನ್ನು ಕೊಂಡೋಗುವಂಥ ಲಾರಿಯಲ್ಲಿ ಒಂದು 13 ಹಸುಗಳನ್ನು ಕೊಂಡೋಗ್ತಾ ಇದ್ದಾರೆ. 2 ಹಸುಗಳು ಈಗ ಸತ್ತಾಯಿತು ಅಂತ ಹೇಳುವಂಥ ಸುದ್ದಿ ಇದ್ದರೆ ಕಿವಿ ಬಂದು ಕಣ್ಣು 2 ಕಿವಿ ಬಂದಾದ ಮೇಲೆ ಅವ ಮಾತಾಡಲಿಕ್ಕೆ ಮಾತು ಬಂದು. ಇದು ನಮಗೆ ಇವತ್ತು ಹೇಳ್ತಾ ಇರುವಂಥದ್ದು ನಮ್ಮೆಲ್ಲರೂ. ಅದಕ್ಕೋಸ್ಕರ ಕಳೆದ ಬಾರಿ ಸರ್ಕಾರ ಹಾಗೂ ಹೀಗೂ ಮಾಡಿ ಒಂದು ಗೋಹತ್ಯೆ ನಿಷೇಧ ಕಾನೂನು ತಂದು, ಈ ಸರ್ಕಾರ ಹೇಳ್ತಾ ಇದೆ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊಳ್ತೇವೆ. ಅಂದರೆ ಏನು? ಮನೆಯಿಂದ ಹಟ್ಟಿಯಿಂದ ಹಸುಗಳನ್ನು ಕದ್ಕೊಂಡು ಹೋಗ್ಬೋದು, ನೀವು ಅದನ್ನು ಕತ್ತರಿಸ್ಬೋದು. ಯಾವುದನ್ನು ತಾಯಿಯಿಂದ ನಾವು ಪೂಜೆ ಮಾಡ್ತೇವೋ, ತಾಯಿಯ ಎದೆ ಹಾಲಿನ ನಂತರ ಜೀವನ ಪೂರ್ತಿ ನಮ್ಮನ್ನು ಬದುಕಿಸಿರುವಂಥ ಹಸು ಯಾವುದಿದೆ, ಅದಕ್ಕೋಸ್ಕರ ಅದನ್ನು ಗೋಮಾತೆ ಅಂತ ಕರೆದು ಅದಕ್ಕೆ ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ. ಅಂಥ ಹಸುಗಳನ್ನು ನಮ್ಮ ಎದುರೇ ಅದನ್ನು ಕದ್ಕೊಂಡೋಗಿ ಅದನ್ನು ಕತ್ತರಿಸ್ಬೋದಲ್ಲ. ಎಂಥ ಹೀನಾಯ ಸ್ಥಿತಿಗೆ ನಾವು ಬಂದಿದ್ದೇವೆ. ನಮ್ಮ ಒಂದು ಶ್ರದ್ಧೆಯ ಕೇಂದ್ರ ಅದು. ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ನಾನು ಹೇಳಿದಾಗ ಮತಾಂತರ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಕಾನೂನು ಅಂತಂದು ಕಳೆದ ಸರ್ಕಾರ ಮೋಸ, ವಂಚನೆ, ಬಲಾತ್ಕಾರದ ಮುಖಾಂತರ ಮತಾಂತರ ಮಾಡಲಿಕ್ಕೆ ಕೂಡ್ದು. ಆವಾಗಲೇ ಇವರು ಬೊಬ್ಬೆ ಹಿಡಿದ್ರು. ಮುಸಲ್ಮಾನರು 1 ಜನ, ಕ್ರಿಶ್ಚಿಯನ್ರು 1 ಜನ, ಆಮೇಲೆ ಬುದ್ಧಿಜೀವಿ ಅಂತ ಹೇಳುವಂಥ ದುರ್ಬುದ್ಧಿ ಜನಗಳು, ಅವರೆಲ್ಲ ಬೊಬ್ಬೆ ಹಿಡಿದ್ರು. ಯಾಕೆ ಬೊಬ್ಬೆ ಹೊಡಿತಾ ಇದ್ದೀರಾ? ನೀವು ಬಲಾತ್ಕಾರದ ಮತಾಂತರ ಮಾಡ್ತಾ ಇದ್ದೀರಾ, ಮೋಸದ ವಂಚನೆ ಅಲ್ಲೆಲ್ಲ ಮಾಡಿದ್ದೀರಾ, ಮತ್ತೆ ಯಾಕೆ ನಿಮಗೆ ತಲೆಬಿಸಿ? ಕುಂಬಳಕಾಯಿ ಕದ್ದವನಿಗೆ ಹೆಗಲು ಮುಟ್ಟಿ ನೋಡ್ದ ಅಂತ ಅವನೇ ಕಣ್ಣ ಅವನು. ಆ 2 ಮಸೂದೆಗಳು ಹಿಂದೂ ಸಮಾಜವನ್ನು ಒಂದಷ್ಟು ಮಟ್ಟಕ್ಕೆ ಅದು ಉಳಿಸ್ತಾ ಇತ್ತು. ಆ 2 ಮಸೂದೆಗಳಿಗೆ ವಾಪಸ್ ತಗೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನ ಆಗಿದೆ. ಹಿಂದೂ ಸಮಾಜ ಎದ್ದು ನಿಂತದರ ವಿರುದ್ಧ ಹೋರಾಟ ಮಾಡುತ್ತಾ? ಇಲ್ಲವೇ ನಮ್ಮ ಮನೆ ಹೊಡಿತದೆ, ಮನ ಹೊಡಿತದೆ. ಒಂದು ಮತಾಂತರ ಅಂತ ಹೇಳಿದರೆ ಬರೀ ಒಬ್ಬ ವ್ಯಕ್ತಿ ಮತಾಂತರ ಆಗೋದು ಮಾತ್ರ ಅಲ್ಲ, ಆ ಮನೆಯಲ್ಲಿದ್ದಂಥ ತಂದೆ ತಾಯಿ ಅಣ್ಣ ತಮ್ಮಂದರೆಲ್ಲ ಬೇರೆ ಆದ್ರ ಅವರ ಮನಸ್ಸಿಗೆ ನೋವಾಯ್ತಾ? ಆ ಮನೆಯ ವಿರುದ್ಧವಾಗಿ ಒಂದು ಮನೆ ನಿರ್ಮಾಣ ಆಯಿತಾ? ಒಬ್ಬ ವ್ಯಕ್ತಿ ಶತ್ರು ಆದನ? ವಿವೇಕಾನಂದರು ಅದನ್ನು ಹೇಳ್ತಾ ಇದ್ರು. ಒಬ್ಬ ವ್ಯಕ್ತಿ ಮತಾಂತರ ಆದರೆ 1 ಲಾಸ್ ಅಲ್ಲ ನಮಗೆ, 2 ಲಾಸ್. ಒಂದು ಅವರ ನಮ್ಮಿಂದ ಹೋಗಿರುವಂಥದ್ದು, ಇನ್ನೊಂದು ವೈರಿಪಾಳಯದಲ್ಲಿ ಅವನು ಸೇರಿಕೊಂಡಿರುವಂಥದ್ದು, ಅದು ನಮಗೆ 2 ಲಾಸ್. ನಮಗಿದು ಗೊತ್ತಾಗುತ್ತಾ? ನಮಗೆ ಅರ್ಥ ಆಗುತ್ತಾ? ನಮಗೆ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಮತ್ತೆ ಎಚ್ಚೆತ್ತುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ. ಇದನ್ನು ಅರ್ಥ ಮಾಡ್ಕೊಳ್ತೇವೆ ನಾವು? ನಮ್ಮ ಸುತ್ತಮುತ್ತ ನೋಡ್ತೇವಾ? ಅಥವಾ ಇನ್ನೊಂದು ವಿಭಜನೆಗೆ ಅವಕಾಶ ಮಾಡಿಕೊಡ್ತೇವಾ? ಇಲ್ಲಿ ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಆಯಿತು, ಪ್ರವೀಣ್ ಪೂಜಾರಿಯ ಕೊಲೆ ಮೂಡುಬಿದಿರೆಯಲ್ಲಾಯಿತು, ಹರ್ಷನ ಕೊಲೆ ಶಿವಮೊಗ್ಗದಲ್ಲಾಯಿತು. ಒಂದೇ ರೀತಿ ಆಯಿತು. ಏನು ಕಾರಣ ಅಂತ ಕೇಳಿದರೆ, ಅದಾದ ಮೇಲೆ ಪ್ರವೀಣ್ ನೆಟ್ಟಾರ್ನ ಕೊಲೆ ಆದ ಮೇಲೆ ಅದರ ಆಧಾರದ ಮೇಲೆ PFI ಸಂಘಟನೆಯವರು ಸೇರಿದ್ದಾರೆ ಅಂದರೆ PFIಯನ್ನು ಅಖಿಲ ಭಾರತ ಮಟ್ಟದಲ್ಲಿ ಬ್ಯಾನ್ ಮಾಡಿದರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಎಲ್ಲ ಅವ್ರದ್ದು ಇಂಡಿಯಾ, CFI, PFI, SDPI ಎಲ್ಲ ಇಂಡಿಯಾ. ಅವರು ಇಂಡಿಯಾವನ್ನು ಅವ್ರದ್ದನ್ನಾಗಿ ಇಟ್ಟುಕೊಳ್ಳುವಂಥ ಒಂದು ಪ್ರಯತ್ನ ಅವ್ರದ್ದು. ಅದು ಆದ ಮೇಲೆ, ಅದು ಬ್ಯಾನ್ ಆದ ಮೇಲೆ ಇಲ್ಲಿ ಮಿತ್ತೂರಿನಲ್ಲಿ, ಇಲ್ಲಿಂದ ಒಂದು 10 ಕಿಲೋಮೀಟರ್, ಸಾಧ್ಯ ಆದರೆ ನೀವು ಆ ಕಡೆ ಹೋಗುವಾಗ ಧೈರ್ಯ ಇದ್ದರೆ ಒಂದು ಬಲಕ್ಕೆ ತಿರುಗಿ ನೋಡಿ, ಅಲ್ಲಿ ಒಂದು ಕಟ್ಟಡ ಇದೆ. ಆ ಕಟ್ಟಡದ ಮೇಲೆ ಪೊಲೀಸರು ದಾಳಿ ಮಾಡಿದರು. ದಾಳಿ ಮಾಡಿ ಆದ ಮೇಲೆ ಅದನ್ನು ಬೀಗೆಲ್ಲ ಕತ್ತರಿಸಿದ್ರು. ಒಳಗೆ ಹೋದಾಗ ತುಂಬ ಜನ ಓಡಿದ್ರು, 2 ಜನ ಉಳ್ಕೊಂಡ್ರು, ಸಿಕ್ಕಿದ್ರು. ಅದಾದ ಮೇಲೆ ಅವ್ರ ಹತ್ರ ಕಥೆ ಹೇಳಿರಂತೆ. ಇದು ನನಗೆ ಆ ಪೊಲೀಸ್ ಅಧಿಕಾರಿ ಹೇಳಿರುವಂಥದ್ದು. ಕತೆ ಕೇಳಿದಾಗ ಅವರಿಬ್ಬರು ಹೇಳಿರೋದೇನೆಂದರೆ, ಇಲ್ಲಿ ತುಂಬ ಜನ ಇರ್ತಾರೆ, ಇವತ್ತೆಲ್ಲ ಹೋಗಿದ್ದಾರೆ, ನಮಗೆ ಒಬ್ಬ ಕೇರಳದಿಂದ ಮಿಲಿಟರಿ ಆದರೆ ಅವ ಮುಸಲ್ಮಾನ್, ಆ ಮಿಲಿಟರಿ ಬಂದು ನಮಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾನೆ. ಅವ ಎಂಥ ಟ್ರೈನಿಂಗ್ ಕೊಡ್ತಾನೆ ಅಂತ ಕೇಳಿದರೆ, ತಲವಾರಿನಲ್ಲಿ 1ನೇ ಏಟು ತಲೆಗೆ, 2ನೇ ಏಟು ಕುತ್ತಿಗೆಗೆ, 3ನೇ ಏಟು ಪಕ್ಕೆಲುಬಿಗೆ. ಇದನ್ನು ಅವನು 48 ಗಂಟೆಗಳ ಕಾಲ ನಿರಂತರ ನಿದ್ರೆ ಮಾಡಲಿಕ್ಕಿಲ್ಲ ನಾವು, ಆ ರೀತಿ ಕಲಿಸ್ತಾನೆ. ಆಮೇಲೆ ಅವರು ಸ್ವಲ್ಪ ತಮಾಷೆಯಾಗಿ ಅವರು ಹೇಳಿದರು ಪೊಲೀಸರು,
ಇದರಲ್ಲಿ ತೇರ್ಗಡೆ ಆದಂಥವರು ನಿಮ್ಮ ಕಲ್ಲಡ್ಕದಂಥ ಊರಿಗೆ ಕಳಿಸ್ತಾರೆ ಅಂತ. ಪ್ರವೀಣ್ ನೆಟ್ಟರಿಂದ ಹಾಗೆ ಆಯಿತು, ಹರ್ಷಂದ ಹಾಗೆ ಆಯಿತು, ಪ್ರವೀಣ್ ಪೂಜಾರಿದ ಹಾಗೆ ಆಯಿತು. ಭಾರಿ ದೊಡ್ಡ ಒಂದು ತಯಾರಿ ಈ ದೇಶದಲ್ಲಿ. ಆವತ್ತು ಮಂಗಳೂರಿನಲ್ಲಿ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು. ಈಗದ ಸರ್ಕಾರದ ಆಗದ ಮಂತ್ರಿಗಳು ಹೇಳಿದ್ರು, ಇಲ್ಲ ಮಾರ್ರೆ, ಅದು ಅಂಥದ್ದು ಒಂದು ಸ್ವಲ್ಪ ಹೊಗೆ ಬಂತಷ್ಟೇ, ಭಾರಿ ದೊಡ್ಡ ವಿಷಯ ಅಲ್ಲ ಅಂತ. ಆಮೇಲೆ ಗೊತ್ತಾಯಿತು ಆ ಬಾಂಬ್ ಹೇಗಿತ್ತು ಅಂತ ಕೇಳಿದರೆ ಅದರಲ್ಲಿ 2 ಭಾಗ ಇದೆ ಅಂತ ಹೇಳ್ತಾರೆ. ಒಂದು ಜಿಲೆಟಿನ್, ಇನ್ನೊಂದು ಅದಕ್ಕೆ ಸೇರಿಸುವಂಥ ಒಂದು ಭಾಗ. ಅದು 2 ಒಟ್ಟಿಗೆ ಸೇರಿದರೆ ಬಾಂಬ್ ಆಗಿ ಬ್ಲಾಸ್ಟ್ ಆಗ್ತದೆ ಅದು. ಆದರೆ ನಮ್ಮ ಸುದೈವ ಈ ರಸ್ತೆಯಲ್ಲಿ ಡಾಮರ್ ಹಾಕ್ತಾರಲ್ಲ, ಸ್ವಲ್ಪ ಕೆಟ್ಟದಾಗಿ ಡಾಮರ್ ಹಾಕ್ತಾರೆ. ಆ ಜಾಗಕ್ಕೆ ಬರುವಾಗ ಅಲ್ಲಿ ಒಂದು ಹೊಂಡ ಇತ್ತು, ಹೊಂಡಕ್ಕೆ ರಿಕ್ಷಾ ಡಾಂಪ್ ಅಂತ ಆಯಿತು. ಆವಾಗ ಇದು ಬೇರೆ ಬೇರೆ ಆಯಿತು. ಆವಾಗ ಬರೀ ಹೊಗೆ ಮಾತ್ರ ಹೊರಗೆ ಬಂತು. ಅಕಸ್ಮಾತ್ ಆ ಡಿಟೋನೇಟರ್ ಮತ್ತು ಜೆಲಿಟಿನ್ 2 ಒಟ್ಟಿಗೆ ಸೇರುವಂಥ ಪ್ರಸಂಗ ಆಗಿದ್ದಿದ್ರೆ ಕನಿಷ್ಠ ಒಂದು 25-30 ಜನರನ್ನು ಅದು ಕೊಲ್ತಾಯಿತ್ತು. ಆವಾಗಲೂ ಇದನ್ನು ಅವರು ಬಾಂಬ್ ಅಂತ ಹೇಳಲೇ ಇಲ್ಲ. ಆ ಶಾಲೆಗೆ ಯಾವಾಗ ಅವನನ್ನು ಪೊಲೀಸರು ಕರ್ಕೊಂಡು ಹೋಗಿ ಶಿವಮೊಗ್ಗಕ್ಕೆ ಹೋದ್ರೋ ಆವಾಗ PFI ಅವರ ಜೊತೆಯಲ್ಲಿ ಅವನಿಗೆ ಹಣ ಕೊಟ್ಟವ್ರದ್ದು ಅದೆಲ್ಲ ಸುದ್ದಿಗಳು ಬಂತು. ಇವತ್ತು ಮತ್ತೆ ನಿನ್ನೆ ಪೊಲೀಸರು ದಾಳಿ ಮಾಡಿದ್ದಾರೆ, ಮತ್ತೆ ಅಲ್ಲಲ್ಲಿ ದಾಳಿಗಳು ಮಾಡಿದ್ದಾರೆ PFI ಕೇಂದ್ರಗಳ ಮೇಲೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಬಾಂಬ್ಗಳನ್ನು ಹಾಕುವಂಥದ್ದು, ಲವ್ ಜಿಹಾದ್ ಮಾಡ್ತಾ ಇರುವಂಥದ್ದು, ಆಮೇಲೆ ಮಕ್ಕಳನ್ನು ಪಡೆಯುವಂಥದ್ದು, ಇದರ ಮುಖಾಂತರ ಒಂದು ದೊಡ್ಡ ಯೋಜನೆ ಅವರದ್ದು ತಯಾರಾಗಿದೆ. ನಮಗೆ ಏನಾದರೂ ಯೋಜನೆ ಇದೆಯಾ ನಮ್ಮ ಕಣ್ಣು ಮುಂದೆ? ಈ ದೇಶವನ್ನು ಹಿಂದೂ ದೇಶವನ್ನಾಗಿ ಇಟ್ಟುಕೊಳ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇದೆಯಾ? ಅಥವಾ ಇದನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅಂತ ಹೇಳುವಂಥ ಅತ್ಯಂತ ಕೆಟ್ಟದಾದಂಥ ಯೋಚನೆಯನ್ನು ಆವತ್ತು ಸರ್ಕಾರ 47ರಲ್ಲಿ ಮಾಡಿತೋ ಅದೇ ಯೋಚನೆ ನಮ್ಮ ಮನಸ್ಸಲ್ಲಿದೆ. ಯಾರು ಬೇಕಾದ್ರೂ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಇದನ್ನು ಮಾಡ್ಬೋದು ಅಂತ ಹೇಳುವಂಥ ಯೋಚನೆ ಇದೆ. ನಾವು ಹಿಂದೂಗಳಾಗಿದ್ದಂಥವರು ನಾವಿದನ್ನು ನಮ್ಮದಾಗಿ ಇಟ್ಟುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಇವತ್ತು ನಾವು ಯೋಚನೆ ಮಾಡ್ತಾ ಇರುವಂಥದ್ದು ಅಂಥ ಕೆಟ್ಟ ದಿನ ಮತ್ತೊಮ್ಮೆ ಬರಬಾರ್ದು. ಅದಕ್ಕೋಸ್ಕರ ಅಖಂಡ ಭಾರತ ಸಂಕಲ್ಪ ದಿನ ಮಾಡ್ತಾ ಇರೋದು. ನಮ್ಮ ಸಂಕಲ್ಪವೇ ಅದು. ಈ ದೇಶವನ್ನು ಹಿಂದೂ ದೇಶವನ್ನಾಗಿ ಇಟ್ಕೊಳ್ತೇವೆ ನಾವು. ತುಂಬ ಜನ ಕೇಳ್ತಾನೆ, ಅಲ್ರಿ ಒಂದು ಸಲ ತುಂಡಾಯಿತು ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಆಗುತ್ತಾ ಅಂತ. ಜರ್ಮನಿ ಅಂತ ಹೇಳುವಂಥ ಒಂದು ದೇಶ ಇತ್ತು. ಆ ದೇಶವನ್ನು ತುಂಡು ಮಾಡಿದರು. ರಷ್ಯಾ ಮತ್ತು ಅಮೇರಿಕ ಯುದ್ಧ ಮಾಡಿ ತುಂಡು ಮಾಡಿದರೆ ಮಧ್ಯದಲ್ಲಿ ಒಂದು ಗೆರೆ, ಬರೀ ಗೆರೆ ಅಲ್ಲ, ಒಂದು ದೊಡ್ಡ ಗೋಡೆ, ಅದಕ್ಕೆ ಹೆಸರೇ ಬರ್ಲಿನ್ ಗೋಡೆ ಅಂತ. 16 ವರ್ಷಗಳ ಕಾಲ ಅದು ಬೇರೆ ಬೇರೆನಿತ್ತು. ಆದರೆ ಅಲ್ಲಿ ಇದ್ದಂಥ 2 ಕಡೆ ಇದ್ದಂಥ ಜನರ ಮನಸ್ಸಿನಲ್ಲಿ ಇಂಥ ಒಂದು ದೇಶಭಕ್ತಿ ನಿರ್ಮಾಣ ಆಯಿತು. ಸಾಧ್ಯವಿಲ್ಲ, ನಾವು ಒಂದು ಆಗುದೆ ಅಂತ ಹೇಳುವಂಥ ದೃಶ್ಯದಲ್ಲಿ ಒಂದು ದಿವಸ ರಾತ್ರಿ ಬೆಳಗ್ಗೆ ಆಗಬೇಕಾದ್ರೆ ಬರ್ಲಿನ್ ಗೋಡೆಯನ್ನು ಒಡೆದು ಅವರು ಒಂದಾಗಿದೆ, ಜರ್ಮನಿ ಒಂದಾಗಿದೆ, ವಿಯೆಟ್ನಾಂ 2 ಒಂದಾಗಿದೆ, ಕೊರಿಯಾ ಅದು ಅದರ ಪ್ರಯತ್ನದಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನ ಯಾಕೆ ಒಂದಾಗಬಾರ್ದು? ಭಾರತ ಮತ್ತು ಬಾಂಗ್ಲಾದೇಶ ಒಂದಾಗಬಾರ್ದು ಯಾಕೆ? ಯಾಕೆಂದರೆ ನಮ್ಮದೇ ಪ್ರದೇಶ. ಅಫ್ಘಾನಿಸ್ತಾನ ಇರುವಂಥವ್ರು ಗಾಂಧಾರಿಯ ದೇಶ ಅದು. ಯಾವಾಗ ಮುಸಲ್ಮಾನ ಆಯಿತೋ ಅಲ್ಲಿ ಭಯೋತ್ಪಾದನೆ ನಿರ್ಮಾಣ ಆಯಿತು ಅಫ್ಘಾನಿಸ್ತಾನದಲ್ಲಿ. ಯಾವಾಗ ಪಾಕಿಸ್ತಾನ ಆಯಿತೋ ಅಲ್ಲಿ ಭಯೋತ್ಪಾದನೆ ಆಯಿತು. ಯಾವಾಗ ಬಾಂಗ್ಲಾದೇಶ ಆಯಿತೋ ಅಲ್ಲಿದ್ದಂಥ ಹಿಂದೂಗಳ ಮೇಲೆ ಅತ್ಯಾಚಾರ ನಡೆಯಿತು. ಅದಕ್ಕೋಸ್ಕರ ಹಿಂದೂಗಳಾಗಿದ್ದಾಗ ನಾವು ರಕ್ಷಣೆಯಲ್ಲಿರ್ತೇವೆ, ಜನ ರಕ್ಷಣೆಯಲ್ಲಿರ್ತೇವೆ, ಜಗತ್ತು ರಕ್ಷಣೆಯಲ್ಲಿರ್ತದೆ. ಅದಕ್ಕೋಸ್ಕರ ನಮಗೆ ಒಂದು ಜವಾಬ್ದಾರಿನಿದೆ. ಬರೀ ನಾವು ಮಾತ್ರ ಬದುಕೋದಲ್ಲ, ಜಗತ್ತಿನ ಜನಕ್ಕೆ ಒಳ್ಳೆಯ ಒಂದು ಬದುಕನ್ನು ಕೊಡಬೇಕು ಅಂತ. ಅದಕ್ಕೆ ನಾವು ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತಾ ಇರೋದಲ್ಲ, ಜಗತ್ತಿನ ಹಿತಕ್ಕೋಸ್ಕರ ಬದುಕ್ತಾ ಇರುವಂಥ ಜನ. ನಿಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ನಡೆದರೆ, ಶನಿ ಪೂಜೆ ನಡೆದರೆ, ಕೊನೆಗೆ ಎಲ್ಲ ಪೂಜೆ ಎಲ್ಲ ಆಗಿ ಎಲ್ಲ ಪ್ರಸಾದ ಎಲ್ಲ ಕೊಟ್ಟಾದ ಮೇಲೆ ಆ ಪುರೋಹಿತರು ಒಂದು ತಟ್ಟೆ ಮತ್ತು ಪ್ರಸಾದ ಹಿಡ್ಕೊಂಡು ಹೇಳ್ತಾರೆ, ಮನೆ ಯಜಮಾನತಿ ಮತ್ತು ಮಕ್ಕಳು ಬನ್ನಿ ಅಂತ. ಬಂದ ಮೇಲೆ ಏನು ಹೇಳ್ತಾರೆ ಅಂತ ಕೇಳಿದರೆ, ನಿಮ್ಮ ಪೂಜೆಯಿಂದ ದೇವರಿಗೆ ಸಂತೋಷ ಆಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಅದಾದ ಮೇಲೆ ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ. 3ನೇದ್ದು ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ 4ನೇದು ಹೇಳ್ತಾರೆ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.
ಲೋಕ ಸಮಸ್ತ ಸುಖಿನೋ ಭವ ಅಂತಂದರೆ ಏನು ಅಂತ ಕೇಳಿದರೆ, ಜಗತ್ತಿನಲ್ಲಿರುವಂಥ ಸುಮಾರು ಒಂದು 730 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ. ಆ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಪೈಸೆ ಕೊಟ್ಟದ್ದು ಯಾರು? ಸೀತಾರಾಮಣ್ಣ. ಆ ಭಟ್ರು ಏನು ಹೇಳೋದು? ಇಡೀ ಜಗತ್ತಿನ ಜನಕ್ಕೆ ಒಳ್ಳೆಯದಾಗಲಿ ಅಂತ. ನಾನು ಹೇಳೋದು, ಒಂದು ಹಳ್ಳಿಯ ಮೂಲೆಯಲ್ಲಿ ಆಗುವಂಥ ಒಂದು ಪೂಜೆಯಲ್ಲಿ ಕೂಡ ನಾವ್ಯಾರೋ ನಮಗೆ ಮಾತ್ರ ಒಳ್ಳೆಯದಾಗಬೇಕು ಅಂತ ನಾವು ಕೇಳ್ಕೊಳ್ಳಿಲ್ಲ, ಜಗತ್ತಿನ ಎಲ್ಲ ಜನಕ್ಕೆ, ಎಲ್ಲರಿಗಿಂತ ಬರೀ ಜನಕ್ಕೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಈ ಜೈನರ ಸನ್ಯಾಸಿಗಳು ಬರ್ತಾರೆ. ಕೆಲವರೆಲ್ಲ ಬಾಯಿಗೆ ಒಂದು ಬಟ್ಟೆ ಕಟ್ಕೊಂಡು ಬರ್ತಾರೆ. ಯಾಕೆಂದರೆ ನಾನು ಹಾಗೆ ಕಂಡ ಬಟ್ಟೆ ಮಾತಾಡಬಾರ್ದು ಅಂತಲ್ಲ, ಮಾತಾಡುವಾಗ ಅಕಸ್ಮಾತ್ ಒಂದು ಕ್ರಿಮಿ ಒಳಗೆ ಹೋದರೂ ಕೂಡ ಅದನ್ನು ಕೊಂದ ಪಾಪ ಬರ್ತದೆ ಅಂತ ಇಷ್ಟು ಯೋಚನೆ ಮಾಡುವಂಥ ಜನ ಹಿಂದೂ ಸಮಾಜದ ಜನ. ಅದಕ್ಕೋಸ್ಕರ ಜಗತ್ತನ್ನು ಉಳಿಸುವಂಥ ಚಿಂತನೆ ನಮ್ಮದು. ಮುಸಲ್ಮಾನರ ಹತ್ರ ಕೇಳಿ, ನೀವು ಯಾರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತೀರಿ? ಅಲ್ಲನನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೇದಾಗಬೇಕು. ಕ್ರಿಶ್ಚಿಯನ್ರನ್ನು ಕೇಳಿ, ಯೇಸುವನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೇದಾಗಬೇಕು ಅಂತ ಹೇಳ್ತಾರೆ. ಬೇರೆಯವರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾರೆ ಅವರು ಹೇಳೋಲ್ಲ. ನಾವು ಹೇಳಿದ್ರೆ ಯಾವ ದೇವರನ್ನು ಬೇಕಾದ್ರೆ ಪೂಜೆ ಮಾಡುವಂಥ ಎಂಥ ವಿಶಾಲವಾದಂಥ ಒಂದು ಧರ್ಮ ನೋಡಿ. ಈ ಧರ್ಮವನ್ನು ಕಾಂಗ್ರೆಸ್ ಸರ್ಕಾರ ಬಂದ ಸೆಕ್ಯುಲರ್ ಅಂತ ಹೇಳಿ, ಜಾತ್ಯತೀತ ಅಂತ ಹೇಳಿ, ಹಿಂದೂ ಅಂದರೆ ಜಾತ್ಯತೀತ ವಿರೋಧ ಅಂತ ಹೇಳಿದ್ರಲ್ಲ, ನಾವು ಜಾತ್ಯತೀತ ವಿರೋಧಿಗಳ. ನಾವು ಯಾವ ದೇವರನ್ನು ಬೇಕಾದ್ರೆ ಪೂಜೆ ಮಾಡ್ಬೋದು, ನಾವು ಯಾವ ಹೆಸರಿನಲ್ಲಿ ಬೇಕಾದ್ರೆ ಪೂಜೆ ಮಾಡ್ಬೋದು, ಯಾವ ರೀತಿಯಲ್ಲಿ ಬೇಕಾದರೆ ಆರಾಧನೆ ಮಾಡ್ಬೋದು, ಯಾವ ಕಡೆಗೆ ಮುಖ ಮಾಡಿ ಬೇಕಾದರೆ ಆರಾಧನೆ ಮಾಡ್ಬೋದು, ಯಾವ ಹೊತ್ತಿನಲ್ಲಿ ಬೇಕಾದ್ರೆ ಆರಾಧನೆ ಮಾಡ್ಬೋದು. ನನ್ನ ಊರಿನ ಪಕ್ಕದಲ್ಲಿ ಮಂಚಿಂತಿದ್ದ ಒಂದು 10 ವರ್ಷದ ಹಿಂದಲ್ಲಿ 108 ದಿನಗಳ ಭಜನೆ ಸಂಕೀರ್ಣ ಆಗಿ ನಡೆದಿದೆ ಅಲ್ಲಿ. 108 ದಿನ ರಾತ್ರಿ ಹಗಲು ಎಷ್ಟೊತ್ತಿಗೆ ಆಗ್ತದೆ. ಒಬ್ಬ ಹಾಡು ಹೇಳಿದಾನಲ್ಲ, ಮಲಗಿ ಬರಮಾದವರು ದೊಡ್ಡು ಅಂತ. ಒಬ್ಬ ರಾತ್ರಿ ಮಲಗಿದ್ದಂತೆ, ಅವನು ಮಧ್ಯರಾತ್ರಿ ಆಗೋ ಪಕ್ಕ ಅವನಿಗೆ ದೇವರು ನೆನಪಾಯಿತು. ಅವನು ಹೀಗೆ ನೋಡಿದ, ಕೈ ಹಿಡ್ಕೊಂಡ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ. ಕಣ್ಣು ಬಿಟ್ಟು ನೋಡಿದಾಗ ರಾಮ ಅವನ ಕಾಲು ಬುಡದಲ್ಲಿ ಕೂತಿದ್ದಾನೆ. ಛೆ ರಾಮ ನೀನು ಕೂತಿದ್ದೆ, ನಾನು ಅಳಗು ಸರಿಯಲ್ಲ ಅಂತ ಇವನು ಕೂತ. ಪುನಃ ಕಣ್ಣು ಮುಚ್ಚಿ ಭಜನೆ ಮಾಡಿದ. ಇವನು ಕಣ್ಣು ಬಿಡಬೇಕಾದ್ರೆ ಅವನು ಎದ್ದು ನಿಂತಿದ್ದಾನೆ. ನೀನು ಎದ್ದು ನಿಂತದ, ನಾನು ಕೂತಿರೋಕ್ಕಂತ ಎದ್ದು ನಿಂತು ಮತ್ತೆ ಭಜನೆ ಮಾಡಿ ಕಣ್ಣು ತೆರಿಬೇಕಾದ್ರೆ ಅವನು ಕುಣಿತಾ ಇದ್ದಾನೆ. ಅದಕ್ಕೋಸ್ಕರ ಹಾಡುಗಾರ ಹೇಳ್ತಾನೆ, ರಾಮ ಕುಣಿದ, ಅದಕ್ಕೆ ನಾನು ಕುಣಿದೆ, ದೇವರು ಒಲಿದ ಅಂತ. ಯಾವ ರೀತಿಯಲ್ಲಿ ಬೇಕಾದ್ರೆ ನೀನು ಪೂಜೆ ಮಾಡು, ಯಾವ ಹೊತ್ತಿನಲ್ಲಿ ಬೇಕಾದ್ರೆ ಪೂಜೆ ಮಾಡು, ದೇವರನ್ನು ಕಾಣುವಷ್ಟು, ದೇವರಲ್ಲಿ ಭಕ್ತಿ ತೋರಿಸು, ಅಷ್ಟೇ ಹೇಳಿದ್ದು ನಾವು. ಇಂಥ ದೇವರನ್ನೇ ಇಂಥ ಹೊತ್ತಿನಲ್ಲಿ ಮಧ್ಯಾಹ್ನ 12 ಗಂಟೆ ಶುಕ್ರವಾರ ದಿವಸ ನೀವು ಪೂಜೆ ಮಾಡಿದರೆ ಮಾತ್ರ ದೇವರು ಸಿಕ್ಕುವುದು, ಅಥವಾ ಆದಿತ್ಯವಾರ ಬೆಳಿಗ್ಗೆ ಪೂಜೆ ಅಥವಾ 9 ಗಂಟೆ ಪೂಜೆ ಮಾಡಿದರೆ ಮಾತ್ರ ದೇವರು ಸಿಕ್ಕುವುದು ಹೇಳಿಲ್ಲ ನಾವು. ಸೋಮವಾರ ದೇವರಿಲ್ವಾ? ಶನಿವಾರ ದೇವರಿಲ್ವಾ? ನಾವು ಹೇಳಿದ್ದೇವೆ ವರ್ಷದ 365 ದಿವಸ, ಒಂದು ದಿವಸದಲ್ಲಿ 24 ಗಂಟೆ, 1 ಗಂಟೆ 60 ನಿಮಿಷ, 1 ನಿಮಿಷದ 60 ಸೆಕೆಂಡ್, ಎಲ್ಲ ಸಂದರ್ಭದಲ್ಲಿ ದೇವರಿದ್ದಾನೆ. ಕನಕದಾಸನ ಉದಾಹರಣೆ ಇರೋದು ಅದಕ್ಕೆ ತಾನೆ. ಅವನ ಹತ್ರ ಗುರುಗಳು ಹೋಗಿ ಹೇಳಿದೆ, ಎಲ್ಲ ಮಕ್ಕಳಿಗೆ ಹೇಳಿ, ಈ ಬಾಳೆಹಣ್ಣನ್ನು ದೇವರು ಕಾಣದಂಥ ಜಾಗದಲ್ಲಿ ಅಲ್ಲ, ಯಾರಿಗೂ ಕಾಣದಂಥ ಜಾಗದಲ್ಲಿ ತಿಂದು ಬನ್ನಿ ಅಂತ. ಕನಕ ವಾಪಸ್ ಬಂದಲ್ಲ. ಎಲ್ಲರೂ ನಗಾಡಿದ್ರು ಅವನ ಹತ್ರ, ನೀನೆಂಥ ಹುಚ್ಚ ಬರೋದು, ನಿನಗೆ ನಾನು ತೋರಿಸ್ತೇನೆ ಇದ್ದೆ ಯಾರಿಗೂ ಕಾಣದ ಜಾಗ ಅಂತ ಬೇರೆ ಬೇರೆ ತೋರಿಸಿದ್ರು. ಹಾಗೆ ಇವ ಹೇಳಿದ್ದು, ಯಾವ ಕಡೆಗೆ ಹೋದರೂ ಕೂಡ ನನಗೆ ದೇವರು ಕಾಣ್ತಾನೆ. ನಮ್ಮ ನಂಬಿಕೆ ಹಾಗೆ, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್ ಅಂತ, ಅತ್ಯಂತ ಶಕ್ತಿಶಾಲಿ ಮತ್ತು ಎಲ್ಲ ಸರ್ವಾಂತರ್ಯಾಮಿ ಅವನು. ಅಂಥ ನಂಬಿಕೆ ಇರುವಂಥ ದೇಶ ಭಾರತ ಮಾತ್ರ, ನಾವು ಹಿಂದೂಗಳು ಮಾತ್ರ. ಅದಕ್ಕೋಸ್ಕರ ಹಿಂದೂ ಸಮಾಜ ಉಳಿದರೆ ಜಗತ್ತು ಉಳಿತಾರೆ, ಹಿಂದೂ ಸಮಾಜ ಉಳಿದರೆ ಉಳಿದವರು ಶಾಂತಿಯಿಂದ ಉಳಿತಾರೆ. ಒಂದು 500 ವರ್ಷಗಳ ಕೆಳಗೆ ಅಯೋಧ್ಯೆಯಲ್ಲಿ ನಮಗೊಂದು ಅಪಮಾನ ಆಗುವಂಥ ಸ್ಥಿತಿ ನಿರ್ಮಾಣ ಆಯಿತು. 1528ರಲ್ಲಿ ಒಬ್ಬ ಅತ್ಯಾಚಾರಿ, ಅನಾಚಾರಿ, ಕ್ರೂರಿ ಒಬ್ಬ ರಾಜ ಬಾಬರ ಬಂದ, ಅಯೋಧ್ಯೆಗೆ ಬಂದ. ಅಲ್ಲಿದ್ದಂಥ ಭಾರಿ ಶ್ರೇಷ್ಠವಾದಂಥ ಒಂದು ರಾಮ ಮಂದಿರವನ್ನು ಪುಡಿ ಮಾಡಿದ. ಹೋರಾಟ ಆಯಿತು, ಭಾರಿ ದೊಡ್ಡ ಹೋರಾಟ ಆಯಿತು. 3.25 ಲಕ್ಷ ಜನ ಹಿಂದೂಗಳ ಬಲಿದಾನ ಆಯಿತು. ಆದರೂ ನಮಗೆ ಅದನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. 3 ಗುಂಬಜ್ಜಿನ ಒಂದು ಕಟ್ಟಡವನ್ನು ಕಟ್ಟಿದ್ರು. ನಾನು ವಿಸ್ತೃತವಾಗಿ ಅದನ್ನು ಹೇಳಿಕೊಳ್ಳೋಲ್ಲ. ಅದಾದ ಮೇಲೆ ಮೊನ್ನೆವರೆಗೂ ಕೂಡ 1992ರವರೆಗೂ ಕೂಡ ಒಂದು ದೊಡ್ಡ ಹೋರಾಟ ನಡೀತು. 4 ಲಕ್ಷ ಜನರ ಬಲಿದಾನ ಆಗಿದೆ. ಕೊನೆಗೂ ಆ ರಾಮನ ಜನ್ಮಸ್ಥಾನ ಯಾವುದಿದೆ ಅಲ್ಲಿಯೇ ರಾಮನ ಮಂದಿರ ಕಟ್ಟಬೇಕು ನಾವು. ಅದುವೇ ರಾಮನ ಜನ್ಮಭೂಮಿ, ಅದುವೇ ರಾಮರಾಜ್ಯ ಮಾಡಿದಂಥ ಒಂದು ಪವಿತ್ರವಾದಂಥ ಜಾಗ ಅಂತ ನಮ್ಮ ಹೋರಾಟ ನಡೀತಾ ಇತ್ತು. ಕೊನೆಗೂ ಆ ಕಟ್ಟಡ ಬಿತ್ತು.
ಅದಕ್ಕೋಸ್ಕರ 1992 ಡಿಸೆಂಬರ್ 6 ಅದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಚಿನ್ನದ ಅಕ್ಷರದಲ್ಲಿ ಬರಿಬೇಕಾದಂಥ ದಿನ. ಹಿಂದೂ ಸಮಾಜ ಎಲ್ಲರೂ ಒಟ್ಟಾಗಿ ಜಾತಿ, ಭಾಷೆ, ಪ್ರಾಂತ, ಪಕ್ಷ, ಉತ್ತರ ದಕ್ಷಿಣ, ಕಲ್ತವ ಕಲಿಯದವನು, ಶ್ರೀಮಂತ ಬಡವ, ಕಪ್ಪು ಬಿಳುವಿ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಹಿಂದೂಗಳು, ಈ ದೇಶದ ಮಕ್ಕಳು, ರಾಮನ ಭಕ್ತರು ಅಂತೇಳಿ ಹೋರಾಟ ಮಾಡಿದರ ಫಲವಾಗಿ ಅಂಥ ದೊಡ್ಡ ಸರ್ಕಾರ ನಮ್ಮನ್ನು ವಿರೋಧ ಮಾಡಿದರೂ ಕೂಡ ನಮಗೆ ಯಶಸ್ಸು ಸಿಕ್ಕಿತು. ಅದಾದ ಮೇಲೆ ಅದನ್ನು ಕೋರ್ಟ್ನಲ್ಲಿ ಕಟ್ಟಲೆಯನ್ನು 30-40 ವರ್ಷದ ಹಿಂದೆ, ಈಗ ಒಂದು 4 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ನ 5 ಜನ ಜಡ್ಜರು, 5ರಲ್ಲಿ 4 ಜನ ಹಿಂದೂಗಳು, ಒಬ್ಬರು ಮುಸಲ್ಮಾನರು. ನೋಡಿ, ಮುಸಲ್ಮಾನರಲ್ಲಿ ಒಳ್ಳೆಯವರು ಇರ್ತಾರೆ ಅಂತ. ಅಬ್ದುಲ್ ಕಲಾಂ ಅಂತ ಒಬ್ಬರಿದ್ದರು, ರಾಷ್ಟ್ರಾಧ್ಯಕ್ಷರು. ಇವರ ಹೆಸರು ಅಬ್ದುಲ್ ನಜೀರ್ ಅಂತ. ಅವರು ನಮ್ಮ ಊರಿನವರೇ, ಮೂಡುಬಿದಿರೆ ಅವರು. ಈ 5 ಜನ ಒಟ್ಟಿಗೆ ಸೇರಿ ಒಂದು ತೀರ್ಪು ಕೊಟ್ಟರು. ಆವರೆಗೆ ಈ ಬುದ್ಧಿಜೀವಿಗಳು, ಈ ಕಮ್ಯುನಿಸ್ಟರು, ಈ ಕಾಂಗ್ರೆಸ್ನವರು ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಮ ಅಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದಕ್ಕೆ ದಾಖಲೆಯಲ್ಲಿದೆ ರೀ, ನಿಮ್ಮ PDOನ ವಿಲೇಜ್ ಅಕೌಂಟೆಂಟನ್ನು ಬರೆದು ಕೊಟ್ಟಿದ್ದಾರಾ? ಕೌಸಲ್ಯಗೆ ಹುಟ್ಟಿದ್ದು ಅಂತ ಯಾರು ಹೇಳಿದ್ದು? ದಶರಥನಿಗೆ ಹುಟ್ಟಿದ್ದು ಅಂತ ಯಾರು ಹೇಳಿದ್ದು? ಕೆಟ್ಟ ಕೆಟ್ಟದೆಲ್ಲ ಶಬ್ದಗಳನ್ನು ಮಾತಾಡಿದಿರಿ. ಇವತ್ತಿನಂಥ ಪರಿಸ್ಥಿತಿ ಇರಲಿಲ್ಲ ಆವಾಗ. ಅವ್ರು ಹೇಳಿದ್ರು, ಬುದ್ಧಿಜೀವಿ ಹೇಳಿದ್ರು, ನೀವು ಸುಮ್ಮನೆ ಗಲಾಟೆ ಮಾಡೋದು ಯಾಕೆ, ಅಲ್ಲಿ ಟಾಯ್ಲೆಟ್ಸ್ ಕಟ್ಟಿ ಅಂತ. ಇಂಥದ್ದೆಲ್ಲ ಹೇಳುವಂಥ ಪ್ರಸಂಗದಲ್ಲಿ 5 ಜನ ಜಡ್ಜಸ್ ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಿರೋ ತೀರ್ಪೇನು ಕಡೆ, ಈಗ ರಾಮನ ಮೂರ್ತಿ ಎಲ್ಲಿದೆಯೋ, ಎಲ್ಲಿ ಒಂದು ತಾತ್ಕಾಲಿಕವಾದಂಥ ರಾಮ ಮಂದಿರ ಇದೆಯೋ ಅದುವೇ ರಾಮನ ಜನ್ಮಸ್ಥಾನ. ಕೇಂದ್ರ ಸರ್ಕಾರದ ಹತ್ರ ಹೇಳಿದ್ರೆ, ನೀವು ಒಂದು ಟ್ರಸ್ಟ್ ಮಾಡಿ ಅಲ್ಲಿ ರಾಮನ ಮಂದಿರ ಕಟ್ಟಲಿಕ್ಕೆ ಹೊರಡಿ ಅಂತ. ಈಗ 3 ವರ್ಷದ ಹಿಂದೆ ಆಗಸ್ಟ್ 5ನೇ ತಾರೀಕಿಗೆ RSSನ ಪ್ರಮುಖರಾದಂಥ ಡಾಕ್ಟರ್ ಮೋಹನ್ ಜಿ ಭಾಗವತರ ನೇತೃತ್ವದಲ್ಲಿ ನಮ್ಮ ದೇಶ ಕಂಡಂಥ ಶ್ರೇಷ್ಠ ಪ್ರಧಾನಿ ನರೇಂದ್ರ ಮೋದಿಯವರ ಅಮೃತ ಹಸ್ತದಲ್ಲಿ ಅಯೋಧ್ಯೆಯಲ್ಲಿ ಭೂಮಿ ಪೂಜೆ ಬೆಳ್ಳಿಯ ಇಟ್ಟಿಗೆಯನ್ನಿಟ್ಟು ಆಯಿತು. ಆ ಸಂದರ್ಭ ನೀವೆಲ್ಲ TV ಯಲ್ಲಿ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಕೆಲವರಿಗೆ ಸ್ವಲ್ಪ ಧಾರಾವಾಹಿ ಅಡ್ಡ ಬಂದಿರಲಿಕ್ಕೂ ಸಾಕು, ನೋಡ್ಲಿಕ್ಕೆ ಪುರುಸೊತ್ತಾಗದಿದ್ದು ಸಾಕು. ಆದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ನೋಡಿದರು. ನಾವು ಮಾತ್ರ ನೋಡಿದ್ದಲ್ಲ, ಜಗತ್ತಿನ ಎಲ್ಲ ದೇಶದ ಜನರು ನೋಡಿದರು. ಅಮೇರಿಕದವ್ರು ಹೇಳ್ತಾರೆ, ಅಮೇರಿಕದಲ್ಲಿ ಒಂದು ಚೌಕ ಇದೆ, ಆ ಟೈಮ್ಸ್ ಸ್ಕ್ವೇರ್ ಅಂತ ಹೇಳ್ತಾರೆ ಅದಕ್ಕೆ. ಆ ಚೌಕದಲ್ಲಿ ಒಂದು ದೊಡ್ಡ ಪರದೆ ಹಾಕಿದ್ರಂತೆ. ಆ ಪರದೆಯಲ್ಲಿ ಇಲ್ಲಿ ಏನು ನಡೀತಾ ಇತ್ತು ಅದು ಬರ್ತೀವಿ. ಈಗ ಟೆಕ್ನಾಲಜಿ ಹಾಗೆ ತಾನೆ, ಅದಕ್ಕೋಸ್ಕರ ಇಲ್ಲಿ ಏನು ಲೈವ್ ನಡೀತಾ ಇದೆ ಅಲ್ಲಿ ಅದು ಬರ್ತಾಯಿತ್ತು. ಈಗ ನಾನು ಇಲ್ಲಿ ಮಾತಾಡಿದ್ದು ಅಲ್ಲಿಗೆ ಹೋಗ್ಲಿಕ್ಕೂ ಸಾಕು, ಗೊತ್ತಿಲ್ಲ. ಕೆಲವರು ಕದ್ದುಂಬಿ ಇಂಚಿನ ಬಾತೇರು ತೂ ಕಮ್ಮಿಯನ್ನು ಮಿತಿ ಕೇಸ್ ಮೀನು ಪಾಡ್ಯಾರಪ್ಪಣ್ಣ ಅಂತ, ಅಷ್ಟಕ್ಕೆ ಬೇರೆ ತರಕಲ್ಲ, ಒಳ್ಳೆಯದ ಕೇಳಲಿಕ್ಕಲ್ಲ. ಹಾಗೆ ಅಲ್ಲಿ ಬರ್ತಾಯಿತ್ತು, ಲೈವ್ ಬರ್ತಾಯಿತ್ತು. ಅದರ ಎದುರುಗಡೆ ಒಂದು 3-3.5 ಸಾವಿರ ಜನ ಕುಣಿತಾ ಇದ್ದಾರಂತೆ. ಸ್ವಾಭಾವಿಕ ಹಿಂದೂಗಳಿಗಂತೂ ಖುಷಿ, ರಾಮನ ಜನ್ಮಸ್ಥಾನದಲ್ಲಿ ಮತ್ತು ರಾಮನ ದೇವಸ್ಥಾನ ಆಗ್ತದೆ ಅಂತ ಹೇಳುವಂಥದ್ದು. ಇವರು ಸ್ವಲ್ಪ ಕುಣಿತ ನೋಡಿದರೆ ಅಲ್ಲಿ ಅಮೇರಿಕದವರಿದ್ದಾರೆ, ಆಫ್ರಿಕಾದವರಿದ್ದಾರೆ, ಆಸ್ಟ್ರೇಲಿಯಾದವರಿದ್ದಾರೆ, ಜಪಾನ್ನವರಿದ್ದಾರೆ, ಚೀನಾದವರಿದ್ದಾರೆ, ರಷ್ಯಾದವರಿದ್ದಾರೆ, ಇಂಗ್ಲೆಂಡು, ಜರ್ಮನಿ, ಬೇರೆ ಬೇರೆ ದೇಶದ ಜನರನ್ನ ಕುಣಿತಾ ಇದ್ದಾರೆ. ಇವ್ರಿಗೆ ಆಶ್ಚರ್ಯ ಆಯಿತು. ಇವ್ರು ಕೇಳಿದ್ರು, ದಾನೆ ನಿಖಲ್ನಲ್ಲಿ ಪುನಃ ದಾನೆ ಅಂದರೆ ತುಳುವಿನಲ್ಲಿ ಕೇಳಿದಲ್ಲ, ಇಂಗ್ಲೀಷ್ನಲ್ಲಿ ಕೇಳಿದ್ರು. ಯಾಕೆ ನೀವು ಕುಣಿತಾ ಇದ್ದೀರಾ ಅಂತ ಕೇಳಿ. ಆವಾಗ ಅವರು ಹೇಳಿದ್ರು, ರಾಮ ಬರ್ತಾನೆ ಮಾರ್ಯಾರೆ ಅಂತ. ಈ ಮಾರ್ಯ ರಾಮ ಬಂದರೆ ನಿಮಗೇನು, ನಮಗೆ ಆದರೆ ಸರಿ, ನಿಮಗೇನು, ರಾಮ ಬಂದರೆ ರಾಮರಾಜ್ಯ ಬರ್ತಾನೆ. ಆಯಿತು, ರಾಮರಾಜ್ಯ ಬಂದರೆ ನಿಮಗೇನು ಲಾಭ ಅಂತ ಕೇಳಿ. ಆಗ ಅವರು ಹೇಳಿದ್ದೇನಂತ ಕೇಳಿದರೆ, ನೋಡಿ, ಕಳೆದ ಕೆಲವು ದಶಕಗಳಿಂದ ನಾವು ನಿದ್ರೆ ಮಾಡಿಲ್ಲ, ಸುಖದಿಲ್ಲ, ನೆಮ್ಮದಿಲಿಲ್ಲ, ದಿನ ಗಲಾಟೆ, ಗದ್ದಲ, ಹತ್ಯೆಗಳು, ಭಯೋತ್ಪಾದನೆ, ಮತಾಂತರ, ಸುಸ್ತಾಗಿ ಹೋಗಿದ್ದೇವೆ ನಾವು. ಈಗ ರಾಮ ಬಂದರೆ, ರಾಮರಾಜ್ಯ ಬಂದರೆ ನಾವು ಸುಖದಲ್ಲಿ, ಶಾಂತಿಯಲ್ಲಿ, ನೆಮ್ಮದಿಯಲ್ಲಿ ಬದುಕ್ತಾ ಇದ್ದೇವೆ. ಇದು ಜಗತ್ತಿನ ಮನೋಭಾವನೆ, ನೆನಪಿಟ್ಕೊಳ್ಳಿ. ಮೊನ್ನೆವರೆಗೆ ಅಮೇರಿಕ ಜಗತ್ತಿನ ದೊಡ್ಡಣ್ಣ, ಅಮೇರಿಕದ ಅಧ್ಯಕ್ಷ ಹೇಳಿದರೆ ಮುಗಿಯಿತು, ಎಲ್ಲವೂ ಅವನು ಹೇಳಿದಾಗೆ ನಡೀತಾ ಇದ್ದಂಥದ್ದು. ಈಗ ವ್ಯತ್ಯಾಸ ಆಗಿಬಿಟ್ಟಿದೆ. ಒಂದು 8-9 ತಿಂಗಳ ಹಿಂದೆ G20 ಅಂತ ಹೇಳುವಂಥದ್ದು, ಅಂದರೆ 20 ದೇಶದ ಭಾರಿ ಪ್ರಧಾನಿಗಳು ಅಥವಾ ಅಧ್ಯಕ್ಷರು ಸೇರಿದಂಥ ಒಂದು ಸಂದರ್ಭದಲ್ಲಿ ಅದರಲ್ಲಿ ಅಮೇರಿಕದ ಅಧ್ಯಕ್ಷ ಬೈಡನ್ ಇದ್ದ. ಅವನ ಪಕ್ಕದಲ್ಲಿ ಕೂತಂಥ ಅವನು ಒಬ್ಬ ಪ್ರಧಾನಮಂತ್ರಿ, ಅವನು ಎದ್ದು ನಿಂತು ಹೇಳಿದಂತೆ, ಇವತ್ತು ಏನು ಗಲಾಟೆ ನಡೀತಾ ಉಂಟು, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ, ಚೀನಾ ಮತ್ತು ಅಮೇರಿಕ ಹೊರಟಿದ್ದಾರೆ, ಯುದ್ಧಕ್ಕೆ ಹೊರಟಿದ್ದಾರೆ, ಇಸ್ರೇಲ್
ಆ ಗಾಜಾ ಸ್ಟ್ರಿಪ್ಪಿಗೋಸ್ಕರ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇದೆ ಯುದ್ಧ. ಈ ಯುದ್ಧ ನಡೆದರೆ ಯಾರಿಗೆ ಲಾಭ? ಅವರಿಗೆ ಮಾತ್ರ ಅಲ್ಲ, ಅಲ್ಲಿ ಮಾತ್ರ ಹಾನಿ ಆಗೋದಿಲ್ಲ, ಜಗತ್ತಿಗೆ ಹಾನಿ ಆಗ್ತಾ ಇದೆ. ಅದಕ್ಕೋಸ್ಕರ ಯಾರಾದರೂ ಒಂದು ಶಾಂತಿಯ ಸಂದೇಶವನ್ನು ಕೊಡಬೇಕು. ಯಾರು ಕೊಡಬೇಕು? ಪಕ್ಕದಲ್ಲಿ ಬೈಡನ್ ಇದ್ದ, ಇವತ್ತಿನವರೆಗೆ ಅವನೇ ಹೇಳ್ತಾ ಇದ್ದಂಥದ್ದು. ಆದರೆ ಆ ಪ್ರಧಾನಿ ಹೇಳಿದ, ಇವತ್ತು ಜಗತ್ತಿಗೆ ಶಾಂತಿಯ ಸಂಕೇತ ಕೊಡಬೇಕಾದ್ರೆ ಅದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮಾತ್ರ ಸಾಧ್ಯ. ಜಗತ್ತು ಇವತ್ತು ನಮ್ಮ ಕಡೆ ನೋಡ್ತಾ ಇದೆ, ಇವತ್ತು ನಮ್ಮ ಕಡೆ ನೋಡ್ತಾ ಇದೆ. ಅಮೇರಿಕ ದೊಡ್ಡಣ್ಣ ಹೋಯ್ತು, ಇವತ್ತು ವಾಷಿಂಗ್ಟನ್ ಹೋಯ್ತು. ಈಗ ಭಾರತದ ಚಿಂತನೆ, ಅದಕ್ಕೋಸ್ಕರ ಭಾರತ ಕೇಂದ್ರ ಇಟ್ಕೊಂಡು ಭಾರತದ ಕೇಂದ್ರ ಅಯೋಧ್ಯೆ ಆಗ್ತಾ ಉಂಟು. ಅಂಥ ಪ್ರಸಂಗ ಇವತ್ತು ಬರ್ತಾ ಉಂಟು. ಎಲ್ಲವನ್ನು ಭಾರತದ ಕಡೆಗೆ ನೋಡ್ತಾ ಇದ್ದಾರೆ. ಕುಟುಂಬ ಪದ್ಧತಿ ಏನಿದೆ ನಮ್ಮಲ್ಲಿ, ಕುಟುಂಬದ ಪದ್ಧತಿ ಇವತ್ತು ಜಗತ್ತಿಗೆ ಬೇಕು. ಆಯುರ್ವೇದ ಜಗತ್ತಿಗೆ ಬೇಕು. ಯೋಗ ಮೊನ್ನೆ ಆಯ್ತಲ್ಲ, ಜೂನ್ 21ಕ್ಕೆ ಮೊದಲನೇ ಯೋಗ ಆದಾಗ ಬರೀ ಮಜಾ ಆಯಿತು. ಮೊದಲನೇ ಯೋಗದ ವಿಶ್ವ ಯೋಗ ದಿನಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥವರು ಕೆಲವರು ಬುದ್ಧಿಜೀವಿಗಳೆಲ್ಲ ತಮಾಷೆ ಮಾಡಿದರು. ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರಿಗೂ ಆಗಿರ್ಬೋದು ಅದು ಹೆಚ್ಚು. ನೀವು ಹೇಳಿಕೆಗಳು ಆ ಮೋದಿಗೆ ಓಟ್ ಕೊಟ್ಟರಲ್ಲ ಮಾರ್ಯಾರೆ, ಕೊಡಲಿಲ್ಲ ಅವರು, ಆದರೂ ಓಟ್ ಕೊಟ್ಟರಲ್ಲ ಮಾರ್ಯಾರೆ. ನಾಳೆ ದಿವಸ ಏನು ಗೊತ್ತಾ, 21ನೇ ತಾರೀಕಿಗೆ ನೀವೆಲ್ಲರೂ ಕೂಡ ಓಂ ಸೂರ್ಯಾಯ ನಮಃ ಹೇಳಬೇಕು. ಮೋದಿಯವರು ಹೇಳಲಿಲ್ಲ, ನಾವು ಯಾರಿಗೂ ಹೇಳಲಿಲ್ಲ ಮೋದಿ ಹಾಗೆ ಮಾಡಬೇಕು ಅಂತ. ಆದರೆ 22ನೇ ತಾರೀಕಿಗೆ ಟಿ ವಿಯಲ್ಲಿ ಪತ್ರಿಕೆಗಳೆಲ್ಲ ಬಂತು, ಜಗತ್ತಿನ 190 ದೇಶಗಳ 200 ಕೋಟಿ ಜನ, ಅದರಲ್ಲಿ 47 ಮುಸಲ್ಮಾನ್ ದೇಶದ ಜನರು ಕೂಡ ಓಂ ಸೂರ್ಯಾಯ ನಮಃ ಹೇಳಿರುವಂಥ. ಎಲ್ಲರಿಗೂ ಯೋಗ ಬೇಕು, ಯೋಗ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಭಾರತ ಇವತ್ತು ಎಲ್ಲವನ್ನು ಕೊಡಬೇಕಾದಂಥ ಒಂದು ಪ್ರಮುಖ ಸ್ಥಾನದಲ್ಲಿ ಇವತ್ತು ಭಾರತ ನಿಲ್ತಾ ಇದೆ. ಅದಕ್ಕೆ ನಮ್ಮ ಪಾತ್ರ ಜಾಸ್ತಿ ಆಗಿದೆ ನೆನಪಿಟ್ಟು. ಹಿಂದೂ ಬದುಕಿದ್ರೆ ಇದೆಲ್ಲವು. ಯೋಗ ಯಾರು ಕೊಡೋದು? ಹಿಂದುವೇ ಕೊಡುವಂಥದ್ದು. ಆಯುರ್ವೇದ ಹಿಂದುವೇ ಕೊಡುವಂಥದ್ದು. ಕುಟುಂಬ ಪದ್ಧತಿ ಹಿಂದುವೇ ಕೊಡುವಂಥದ್ದು. ಜೀವನದ ರೀತಿ ನೀತಿ ಹೇಳುವಂಥ ತಾಕತ್ತಿರುವುದೇ ಹಿಂದೂ ಸಮಾಜಕ್ಕೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಬೇಕಾಗಿದೆ. ಯಾರ ಮೇಲೆ ಆಕ್ರಮಣ ಮಾಡಲಿಕ್ಕಲ್ಲ. ನಮ್ಮ ದೇಶದ ಇತಿಹಾಸದಲ್ಲಿ ಹಿಂದೂ ಇನ್ನೊಬ್ಬರ ಮೇಲೆ ಅವ ಬೇರೆ ದೇವರನ್ನು ಪೂಜೆ ಮಾಡ್ತಾನೆ, ಬೇರೆ ಪ್ರಾರ್ಥನಾ ಸ್ಥಳದಲ್ಲಿ ಪೂಜೆ ಮಾಡ್ತಾನೆ ಅಂತೇಳಿ ಇವತ್ತಿನವರೆಗೆ ಆಕ್ರಮಣ ನಡೆದಿಲ್ಲ. ನಾವು ಆ ಹೆಸರಲ್ಲಿ ನಾವು ಯುದ್ಧವೇ ನಡೆದಿಲ್ಲ. ಯಾಕೆಂದರೆ ನಮಗೆ ಕೋಟಿ ಕೋಟಿ ದೇವತೆಗಳು, ಅದರಲ್ಲಿ ಒಂದು 2-3 ಜನ ದೇವರ ಹೆಸರು ಬೇರೆ ಬದಲಾದರೆ ನಮಗೇನು. ಅಂಥ ಹಿಂದೂ ಸಮಾಜ ಇವತ್ತು ಬದುಕಬೇಕು ಅಂತಾದರೆ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು, ಒಂದಾಗಿ ಬದುಕಬೇಕು. ನಮ್ಮ ಎಲ್ಲ ಸಣ್ಣ ಪುಟ್ಟ ಸಂಗತಿಗಳನ್ನು ಬಿಟ್ಟು ನಾವೆಲ್ಲರೂ ಈ ದೇಶಕ್ಕೋಸ್ಕರ ನಮ್ಮ ಜಾತಿ, ಮತ, ಸಂಪ್ರದಾಯ, ಪಕ್ಷ ಇದಕ್ಕೆಲ್ಲಿಂದ ಮೇಲೆ ನಿಂತುಕೊಂಡು ನಾವೇನಾದ್ರು ಯೋಚನೆ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯನಲ್ಲ, ಸಾಧ್ಯ ಆಗಲೇಬೇಕು. ಯಾಕೆಂದರೆ ನಮ್ಮ ಹಿರಿಯರ ಕಲ್ಪನೆ ಇರಲಿ, ಜಗತ್ತಿನ ಇವತ್ತಿನ ಎಲ್ಲ ಜನರ ಯೋಚನೆಗಳು, ಕಲ್ಪನೆಗಳು, ಆಸೆಗಳು ಯಾವುದಿದೆ ಅದು ಭಾರತ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲಬೇಕು, ಭಾರತ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥ ಸ್ಥಿತಿಯಲ್ಲಿದೆ. ಅದಕ್ಕೋಸ್ಕರ ಭಾರತ ಮತ್ತೆ ವಿಶ್ವಗುರು ಆಗಬೇಕು. ಆ ಗುರು ಆಗಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ದೊಡ್ಡದು. ಅದಕ್ಕೆ ನಾವೆಲ್ಲರೂ ಹಿಂದೂಗಳು ಒಟ್ಟಾಗ್ತೇವಾ? ಹಿಂದೂಗಳು ಒಟ್ಟಾಗಿ ಯೋಚನೆ ಮಾಡ್ತೇವಾ? ಎಲ್ಲ ಕೆಟ್ಟದನ್ನು ಬದಿಗಿಟ್ಟು ಒಳ್ಳೆಯದನ್ನು ಮಾತ್ರ ಎತ್ತಿ ಹಿಡಿಯುವಂಥ ಒಂದು ಸ್ಥಿತಿಗೆ ಹಿಂದೂ ತಲುಪಬೇಕು. ಮತ್ತೊಮ್ಮೆ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡಬೇಕು. ಆ ಹಿನ್ನೆಲೆಯಿಂದ ಇವತ್ತು ಅಖಂಡ ಭಾರತ, ನಮ್ಮದು ಒಂದೇ ಭಾರತ, ಶಕ್ತಿಶಾಲಿ ಭಾರತ, ವಿಶ್ವರೂಪಿ ಭಾರತ, ಅದು ವಿಶ್ವಗುರು ಭಾರತ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ನಾವು ಸೇರಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರು. ಆತ್ಮಬಲಿದಾನಕ್ಕೆ ಸಿದ್ಧರಾಗಿ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.